ಗಾದೆ ಹಾಂ 7 ಗಂಟೆ ಶನಿಯಾ ಏರ್ಪಡ್ದು ಅಂದು ಸರಿ ಇತ್ತಿನ ಬಣ್ಣಿಕ್ಕೆ ಏನಿದೆ ನಾನು 7 ಗಂಟೆ 7 ಗಂಟೆ ಬಿಡ್ಕೊಳ್ಕೇನಾ അതിന് പൂജ അവരുള്ളത് ആ പോയി അതിന് പൂജ അവരുള്ളത് ಜೀವನದ
ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಲೈವ್ಗೆ ಬತ್ತಿನ ಕುಲು ಲೈಕ್ ಕೊರ್ಲಿ. ಜಗ್ಗು ಚಾನಲ್ ಆಯ್ ಟೀ ಪರಿಯರೆ ಅಕ್ಕಪ್ಪ ನಂದಿಲ್ಲೇರೆ ಆಳು ಟೀ ಪುರ ನೀರ್ನ ಆಳೆನ್ನ ನೀರು ಪರಿಯರೆ ಚಾ ಪರಿಯರೆ. ವೆಲ್ಕಮ್ ಟು ಮೈ ಲೈವ್. ದಾದ ಸೀನಿಯರ್ ಸಾಕು ಅಣ್ಣ. ಈರ್ನ ಏತು ಗಂಟೆ ಲೈವ್ ಆತಜೆ ಎಂಕೀರ್ನ ಲೈವ್ ಏತು ಗಂಟೆಗೆ ಗೊತ್ತು. ಅಣ್ಣ ಉಳ್ಳಾರೆ ಜಕ್ಕಣ್ಣ ಉಳ್ಳಾರ. ಆತಜೆ ಅಕ್ಕಪ್ಪ ನಂದಿಲ್ಲೇರು ಎನ್ನ ಲೈವ್ ಎನ್ನ ಲೈವ್ ಒಳ್ಳೆ ಒಳ್ಳೆ ಬಂದಿದೆ. ಓಕೆ ಓಕೆ. ಅಲ್ಲ ಇಲ್ಲ ಊರು ಅಲ್ಲಿ ತುಳುಪಾತಿರುವರತ್ತೆ ಊರು. ಅವು ಕಾಳಿಕಾಂಬ ದೇವಸ್ಥಾನ ಪಾಡ್ದಾರತ್ತೆ ಒಂದು ವಿಡಿಯೋ ಪಾಡ್ದಾರತ್ತೆ. ಅವು ಈಗ ನೋಡ್ದಾನ ಎನ್ನಲ್ಲ ವಿತ್ತೆ ಪಾಡು ಇಜ್ಜಿ ವಿಡಿಯೋ ತೂಲೆ. ಓಕೆ ಓಕೆ ವಿಡಿಯೋ ತೂಪೇನ. ಈಗ ಚಾನಲ್ ಮೋನೋ ಅಂಡೆ ಎನ್ನ ಊರು ಪುತ್ತೂರು. ಅವು ಕಾಳಿಕಾಂಬ ದೇವಸ್ಥಾನ ಪುತ್ತೂರ್ದಾನೆ ಭಾರಿ ಶೋಕದೆ ಬಲ್ಲಿ ತೂವೇರಪುರ. ಪಲ್ಲೆಂಕಿ ಬರ್ತದೆ ನಲಿಪುನ ಭಾರಿ ಕೊಡ್ಲದು. ಪುತ್ತೂರ್ದ ಜಾತ್ರೆ ಐತೆನಾ ಒಳಕಾಡಿಯ ಒಳಕಾಡಿ ಈರ್ನ ಪುತ್ತೂರು. ಅದು ಪುತ್ತೂರ್ದ ಜಾತ್ರೆ ಐತೆ ಸ್ಟಾರ್ಟ್ ಆಗ್ತದೆ. ರಾಜ್ ದ ಶೋಮ್ಯಾನ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಹಾಯ್ ರಾಜ್ ಸರ್, ವೆಲ್ಕಮ್ ಟು ಮೈ ಲೈವ್. ನಿಮ್ದು ಕಾಫಿ ಆಯ್ತಾ ರಾಜ್ ಸರ್? ಜಗ್ಗು ಅವು ಪಲ್ಲಂಕಿ ತನ್ನಾತಿಗೆ ಹೋಗು ಅಂದೆ ಅವು ತನ್ನಾತಿಗೆ ಹೋಗ್ತೀನಿ ಒಬ್ಬ ಅತ್ತ ತೂನಾಗ ಅಜ್ಜ ಪೋಡಿಗೆ ಹಪ್ಪು ಊರುಳದ ನಂಚಾಪುಣ ನಲಿಪುಳ ತೂನಾಗ ಭಾರಿ ಶೋಕ್ ಆತೆ ತೂವೇರ ಮಾತ್ರ. ಇಂಚಿನ ನಮಗೆ ಭಾರಿ ಶೋಕ್ ಅಪ್ಪು ಇಂಚ ನಿಜ ಕೊಡ್ತುಂಡೆ ಇಂಚ ಅವತೆ ಭಾರಿ ಶೋಕ್ ಮಸ್ತ್ ಆಯ್ತು. ಅವೇ ತನ್ನಾತಿಗೆ ಕೊಟ್ಟಿನದು ದೇವಿನಲ್ಲಿ ಕಲ್ಯಾಣ ಆಗೋದು. ಇಲ್ಲ ಬೂಸ್ಟ್ ಆಯಿತು, ನಿಮ್ದು ಆಯ್ತಾ? ನಮ್ಮದು ಕಾಫಿ. ನಮ್ಮದು ಬೂಸ್ಟ್ ಅಲ್ಲ, ನಮಗೆ ಕಾಫಿ ಆಯಿತು. ನಮ್ಮದು ಎಂತ ತಿಂಡಿದ್ದೀರಾ?
ಹೇಗೆ ಕಂಟ್ರೋಲ್ ಮಾಡ್ತಾರೆ ಆಪಿಸ್ಕೊಂಡ ನಂದು ಅವ್ರು ಇವತ್ತೇ ಮಸ್ತ್ ಇದಾಗುದು ನೀವೇನ ಕಲೆ ಹೋಗ್ಬಿಡೋದು ನಾಷ್ಟ ಆಯ್ತಾ ಅಂತ ಕೇಳ್ತದೆ. ಆಯ್ತು, ನಮ್ದು ನಾಷ್ಟ ಆಯ್ತು, ನಮಗೆ ದೋಸೆ. ನಿಂದಾಯ್ತಾ ನಾಷ್ಟ? ಏನು ಮಾಡಿದ್ದೀರಾ ನಾಷ್ಟಕ್ಕೆ? ಏನು ತಿಂದಿದ್ದೀರಾ? ರಾಜ್ ಸರ್ ಅಪ್ಪನಪ್ಪ ಅಂದಂದು ಇವನಾನೆ ಗೊತ್ತಾಗ್ತದೆ ದೇವರ ಮಾತು ಕಲೆ ಅದೇ ಮುಕ್ಲಿ ಮುಟ್ತಾನೆ ಅವು ಕೊಳಕಾಳು ಹೆಂಗೆ ಗೊತ್ತು ಹೆಚ್ಚ ಊದಬ್ಬರ ನಾನು ಊದಬ್ಬರ ಗೊತ್ತು ಜಾತಿ ಒಡೆಯ ಹೋಗಿದೆ ಅಂಚೆ ಗೊತ್ತಿಲ್ಲ ಬಾಯಿ ಕಮ್ಮಿ ಮುಟ್ಟದಕ್ಕೆ ಮಾತ್ರ ಗೊತ್ತು. ಕೆಲಸದಲ್ಲಿದ್ದೆ ಈಗ ರಾಜ್ ಸರ್, ಕೆಲಸದಲ್ಲಿದ್ದೀರಾ? ಇನ್ನು ಮನೆಗೆ ಹೋಗ್ಬೇಕಾ ನೀವು? ನಾನು ಅಂದೆ ഞാനാണ് മീയോട് കീപ്പാറും ഓക്കെ ഓക്കെ മീതയൊക്കെ പറ്റുന്നത് ഞങ്ങളെ പണ്ട് ഷജുക്കളി ಶಾಲೆ പോകലത്തെ ಅಂಚೆ ಬೇಗ ಹಾಕು 9 ಗಂಟೆಲ್ಲ ಕೊಡಪ್ಪು ಜೋಕಲ್ ನೋಟಿಫಿಕೇಶನ್ ಬಗ್ಗೆ ಜಾಸ್ತಿ ಹಾಕಲ್ಲ ಎಂಟ್ರಲ್ಲಿ ಗೊತ್ತಾಗ್ತದೆ. ಆನ್ ಡ್ಯೂಟಿ ಹೌದಾ? 9:30 ನಂತರ ನೀವು ಮನೆಗೆ ಹೋಗೋದಾ? ಓಕೆ. ಇಲ್ಲ ಊರು ಅಲ್ಪ ಎಲ್ಲ ಸುರತ್ಕಲ್ ಅಣ್ಣ, ಮಂಗಳೂರು ಸುರತ್ಕಲ್. ನೀವೇನು ಟ್ರಾಫಿಕ್ ಜಾಗ ಇಲ್ಲ ಇಲ್ಲ, ಅದು ನಮ್ಮದು ರೋಡ್ ಸೈಡ್ ಅಲ್ಲ ಮನೆ, ಹಾಗೆ ಗಾಡಿಯೆಲ್ಲ ಹೋಗೋದು ರೋಡ್ ಗಾಡಿದೆಲ್ಲ ರೋಡ್ ಸೈಡೇ ಮನೆ. ಅಲ್ಲಿ ಮೇಲೆ ಸ್ವಲ್ಪ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೇನೆ, ಅಲ್ಲಿಗೆ ಸ್ವಲ್ಪ ಜಾಸ್ತಿ ಸೌಂಡ್ ಬರೋದು ಗಾಡಿಯೆಲ್ಲ ಹೋಗುವಾಗ. ತುಂಬ ಹೋಗ್ತಾನೆ ಇರ್ತದೆ ಗಾಡಿಯಲ್ಲಿ, ಮೇನ್ ರೋಡಲ್ಲ ಹಾಗೆ. ನಾಡಿ ಶುರುವ ಅಲ್ಲಿ ನಾನು ಏನ ನಂಗೆ ಮೊನ್ನೆ ಸ್ಟೇಟಸ್ ಇತ್ತು ಪುತ್ತೂರು ಜಾತ್ರೆ ಸ್ಟಾರ್ಟ್ 7 ತಾರೀಕು ಗೊತ್ತಿಚ್ಚಿ ಏಪ್ರಿಲ್ 10ಕ್ಕೆ ಆನ್ ഉണ്ടാവേ. ಓಕೆ 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 ಓಕೆ. ಆನ್ದುಲ್ಲೆ ಕನಂದುಲ್ಲೇರು ಜಗ್ಗಣ್ಣೆ ಕನಂದುಲ್ಲೆ ಆನ್ದುಲ್ಲೆ ಅಂದು ಆವಣ್ಣ ಏನು ಲ್ಯಾಂಗ್ವೇಜ್ ರೀಪ್ಪ ನಿಮ್ಮದು ಸೂಪರ್. ಅದು ನಮ್ಮದು ತುಳು ಲ್ಯಾಂಗ್ವೇಜ್ ನಮ್ಮದು, ನಿಮ್ಮದು ಕನ್ನಡ ಅಲ್ಲ, ಹಾಗೆ ನಮ್ಮದು ಕೂಡ ತುಳು, ನಾವು ತುಳು ಮಾತಾಡೋದು. ಚೆಂದ ಉಂಟಲ್ಲ ನಮ್ಮದು ಲ್ಯಾಂಗ್ವೇಜ್, ಎಲ್ಲ ಲ್ಯಾಂಗ್ವೇಜ್ ಕೂಡ ಚೆಂದವೇ. ನಮಗೆ ನಮಗೆ ಕನ್ನಡ ಬರ್ತದೆ, ಬೇರೆ ಯಾರಾದರೂ ಬೇರೆ ತೆಲುಗು ಅದೆಲ್ಲ ಮಾತಾಡುವಾಗ ನಮಗೂ ಕೂಡ ಆಗ್ತದೆ, ನಾವು ಕೂಡ ಆ ಭಾಷೆ ಮಾತಾಡಬೇಕು ಅಂತ ಆಗ್ತದೆ, ಅದು ನಮಗೆ ಬರೋದಿಲ್ಲ ಹಾಗೆ. ನಾವು ಶಾಲೆಯಲ್ಲೆಲ್ಲ ಕನ್ನಡ, ಆದರೆ ಮನೆಯಲ್ಲಿ ಮಾತಾಡೋದು ತುಳು. మీరాళ్ళ 3 జనం లేరు, ఏరుముగు తప్పుడు 8 జನ. ನೀ చెప్తారే అత్త చెప్తున్న మొబైల్ ఇంచుకోర్లే అవే
ಕೆಪ್ಪುವಾಡ. ಆನ್ ಸರ್ ಮಡಿಕೇರಿಗೆ ಹೋಗಿದ್ದೆ, ಅಲ್ಲಿ ಲ್ಯಾಂಗ್ವೇಜು ಅರ್ಥ ಸಾಕಾಗಿ ಹೋಯ್ತು, ಅರ್ಥ ಆಗೋಕ್ಕೆ. ಮಡಿಕೇರಿದು ಸ್ವಲ್ಪ ಬೇರೆ ಅಲ್ಲ ಲ್ಯಾಂಗ್ವೇಜ್. ಹೌದೌದು, ಬೇರೆ ಬೇರೆ ಕಡೆ ಬೇರೆ ಬೇರೆ ಲ್ಯಾಂಗ್ವೇಜ್. ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಬೇರೆ ಊರಿಗೆಲ್ಲ ಹೋಗುವಾಗ, ಅವ್ರು ಮಾತಾಡೋದೆಲ್ಲ ಕೇಳುವಾಗ. ನನಗೆ ನಂದು ಗಂಡನ ಮನೆ ಗುಜರಾತ್, ಅವ್ರದ್ದು ಅವರು ಗುಜರಾತಿಯಲ್ಲಿ ಮಾತಾಡೋದು. ನನಗೆ ಅದು ಭಾಷೆಯೇ ಬರ್ತಾ ಇರಲಿಲ್ಲ. ನನಗೆ ಸ್ವಲ್ಪ ಅಲ್ಲಿ ಕಷ್ಟ ಆಗ್ತಿತ್ತು ಮಾತಾಡಲಿಕ್ಕೆ, ಮತ್ತು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಬಂತು. ಆದರೆ ನನಗೆ ಈಗಲೂ ಕೂಡ ನಾನು ಆ ಭಾಷೆ ಮಾತಾಡೋದಿಲ್ಲ. ಅವ್ರ ಮನೆಯಲ್ಲಿ ನಮ್ಮ ಭಾಷೆಯೇ ಮಾತಾಡ್ತಾರೆ, ತುಳುವೇ ಮಾತಾಡ್ತಾರೆ ಅಲ್ಲಿ ಮನೆಯಲ್ಲೆಲ್ಲ. ಆದರೆ ನಾನು ಇದುವರೆಗೂ ಆ ಭಾಷೆ ಕಲೀಲೇ ಇಲ್ಲ. ಮದುವೆಯಾಗಿ 15 ವರ್ಷ ಆಗುತ್ತೆ, ಆ ಭಾಷೆ ಕಲೀಲಿಕ್ಕೆ ಆಗಲೇ ಇಲ್ಲ. ನನಗೆ ಬರೋದೇ ಇಲ್ಲ. ಅರ್ಥ ಆಗ್ತದೆ, ಅದು ನಾನು ಹೇಳಲಿಕ್ಕೆ ನನಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಹಾಗೆ ನನಗೆ ಅದು ಲಕ್ಷ್ಮೀ ದೇಸಾಯಿ ಅಕ್ಕ ಅಂತ ಹೇಳ್ತದೆ. ಹಾಯ್ ಲಕ್ಷ್ಮಿ ಸಿಸ್, ನೀವು ನನಗೆ ರಿಟರ್ನ್ ಮಾಡಿಲ್ಲ ನೋಡಿ. ಮಾಡಿದ್ದೇನೆ ಸಿಸ್, ನಾನು ಮಾಡಿದ್ದೇನೆ. ನಾನು 3 ಒಂದು ಶಾರ್ಟ್ಗೆ ಕಮೆಂಟ್ ಹಾಕ್ತೇನೆ, ಮತ್ತು ಒಂದು ವೀಡಿಯೋಗೆ ಹಾಕ್ತೇನೆ, ನೋಡಿ ಅಂತೆ. ನೀವು ಶಾರ್ಟಲ್ಲಿ ನೋಡಿ, ರಿಟರ್ನ್ ಮಾಡಿದ್ದೇನೆ ನಾನು ನಿಮಗೆ. ನಾನು ಅವಾಗಲೇ ರಿಟರ್ನ್ ಮಾಡ್ತೇನೆ, ನಾನು ಬಾಕಿ ಇಡುವುದಿಲ್ಲ. ನೀವು ಕೂಡ ಮಾಡಿದ್ದೀರಿ, ನಾನು ಕೂಡ ಮಾಡಿದ್ದೇನೆ. ನಿಮ್ಮದು ಮೆಸೇಜ್ ನೋಡಿದೆ ನಾನು ಕೂಡ. ನೀವು ಮೆಸೇಜ್ ನೋಡಲಿಲ್ವಾ? ಓಕೆ, ನೋಡಿ ಹೇಳ್ತೇನೆ. ನೋಡಿ ಶಾರ್ಟ್ಗೆ ಕೂಡ ಮೆಸೇಜ್ ಹಾಕ್ತೇನೆ, ಕಮೆಂಟ್ ಹಾಕ್ತೇನೆ ನಾನು, ಮತ್ತು ವೀಡಿಯೋಗೆ ಕೂಡ ಕಮೆಂಟ್ ಹಾಕ್ತೇನೆ. ಶಾರ್ಟಲ್ಲಿ ನೋಡಿ, ಒಂದು ಎರಡು ಶಾರ್ಟಿಗೆ ಹಾಕ್ತೇನೆ ಕಮೆಂಟು. ಗುಜರಾತ್ ಆಗ ಎಲ್ಲಿ? ಗುಜರಾತ್ ನಮ್ಮದು ಸಣ್ಣ ಹಳ್ಳಿಯಲ್ಲಿ, ಬಿಲ್ಲಿಮೂರ ಅಂತ ಅಲ್ಲ, ಸ್ವಲ್ಪ ಹಳ್ಳಿ. ಓಕೆ, ನೋಡಿ ಹೇಳ್ತೇನಂತೆ. ಓಕೆ ಸಿಸ್, ನೋಡಿ ಹೇಳಿ. ನಾನು ಇಲ್ಲದಿದ್ದರೆ ಇನ್ನೊಮ್ಮೆ ನಿಮ್ಮನ್ನು ಅನ್ಸಬ್ ಮಾಡಬೇಕಾಗ್ತದೆ, ಹಾಗೆ ಮಾಡಬೇಕಾಗ್ತದೆ. ಹೀಗೆ ಆಲ್ರೆಡಿ ಆಗಿ ಮಾಡಿದ್ದೇನೆ ನಾನು, ನೀವು ಇಲ್ಲ ಅಂತ ಹೇಳಿದರೆ ಹಾಗೆ ಮಾಡಬೇಕಾಗ್ತದೆ. ಓಕೆ, ನೋಡಿ ಹೇಳ್ತೇನಂತೇಳಿ. ನೋಡಿ ಮತ್ತು ನಾವಿಲ್ಲಿ ವೈಟಿಯಲ್ಲಿ ಸಿಗ್ತಾನೆ ಇರ್ತೇವಲ್ಲ, ಮತ್ತೆ ನೋಡಿ ಹೇಳಿ. ಇಲ್ಲದಿದ್ದರೆ ನಿಮಗೆ ಅದು ಬರಲಿಲ್ಲದಿದ್ದರೆ ನಾನು ನಿಮ್ಮನ್ನು ಅನ್ಸಬ್ ಮಾಡಿ ಮತ್ತೆ ಮಾಡ್ತೇನೆ ಪುನಃ, ಹಾಗೆ ಮಾಡುವ. ನೋಡಿ ಆಯಿತಾ? ಈಗ ಲೈವಲ್ಲಿ ಇರುವಾಗ ಆಗೋದಿಲ್ಲ ಮತ್ತೆ. ನಾನು ಬಾಕಿ ಇರುವುದಿಲ್ಲ, ನಾನು ಆಗಾಗಲೇ ಕೊಟ್ಟು ಬಿಡ್ತೇನೆ. ಒಮ್ಮೊಮ್ಮೆ ಮಾತ್ರ ನೋಡೋದಿದ್ರೆ ಒಂದು 24 ಅವರ್ಸ್ ಲೆಕ್ಕದಲ್ಲಿ ಅದು 24 ಅವರ್ಸ್ ಅಲ್ಲಿ ನಂತರ ಕೊಡಬೇಕಂತೆ, ಇಲ್ಲದಿದ್ದರೆ ಲೆಸ್ ಆಗ್ತದೆ ಅಂತ ಹೇಳ್ತಾರೆ. 24 ಅವರ್ಸ್ ಆದ ನಂತರ ನಾವು ರಿಟರ್ನ್ ಮಾಡಬೇಕಂತೆ, ಹಾಗೆ ಹೇಳ್ತಾರೆ. ಸೂರತ್ ನವಸಾರಿ ಹಜೀರಾ. ನವಸಾರಿ ಸ್ವಲ್ಪ ದೂರ ಆಗ್ತದೆ ನಮಗೆ. ನವಸಾರಿ ಸೂರತ್ ತುಂಬ ದೂರ ಆಗ್ತದೆ. ನಮ್ಮದು ಅಲ್ಲಿಂದ ಸೂರತ್ಗೆ ಒಂದು 3 ಗಂಟೆ ದಾರಿ ಉಂಟು ಸೂರತ್ಗೆ. ಇದು ನವಸಾರಿಗೆ ಒಂದು ಅರ್ಧ ಗಂಟೆ ಇರ್ಬೋದು ಅಷ್ಟೇ. ಅದು ನನ್ನ ಹಸ್ಬೆಂಡ್ಗೆಲ್ಲ ಗೊತ್ತುಂಟು ಸೂರತ್ ನವಸಾರಿ, ಅವರೆಲ್ಲ ಅಲ್ಲಿ ಇದ್ದದಲ್ಲ. ಸೂರತ್, ನವಸಾರಿ, ಅಂಕಲೇಶ್ವರ್. ನನ್ನ
ಹಸ್ಬೆಂಡ್ನ ತಮ್ಮ ಅಲ್ಲಿ ಅಂಕಲೇಶ್ವರಲ್ಲಿ ಇರುವುದು ಕೆಲಸದಲ್ಲಿ, ಆದಿತ್ಯ ಬೀದ ಗ್ರೂಪಲ್ಲಿ ಇರೋದು ಅವನು. ಅಂಕಲೇಶ್ವರ ಬ್ರಾಂಚ್, ನವಸಾರಿ, ಹಜಿರಾ ಅದೆಲ್ಲ ಅವರಿಗೆ, ನನಗೆ ಅದೆಲ್ಲ ಹೆಸರೆಲ್ಲ ಗೊತ್ತಿಲ್ಲ. ಆದರೆ ನವಸಾರಿ, ಅಂಕಲೇಶ್ವರ ಅದೆಲ್ಲ ಗೊತ್ತುಂಟು ನನಗೆ, ಆದರೆ ನಾನೆಲ್ಲ ಹೋಗಲಿಲ್ಲ. ಸೂರತ್ ಹೋಗಿದ್ದೇನೆ. ಇಲ್ಲಿಂದ ಹೋದರೆ ಕೂಡ ನಾವು ಶಾಪಿಂಗೆಲ್ಲ ಹೋಗ್ತೇವೆ ಸೂರತ್. ಓಕೆ, ಬಂದಿದೆ ಕಮೆಂಟ್. ಕಮೆಂಟ್ ಬಂದರೆ ನಾನು ಇದು ಮಾಡ್ತೇನೆ, ಸಬ್ ಆಗಿರ್ತದೆ ನೋಡಿ ಅಕ್ಕ, ಇಲ್ಲದಿದ್ದರೆ ಹೇಳಿ. ಮತ್ತು ಅನ್ಸಬ್ ಮಾಡಿ ಸಬ್ ಮಾಡಬೇಕಾಗ್ತದೆ, ಹಾಗೆ ಮಾಡಬೇಕಾಗ್ತದೆ. ಥ್ಯಾಂಕ್ ಯು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕೂಡ ಥ್ಯಾಂಕ್ ಯು, ನೀವು ಕೂಡ ರಿಟರ್ನ್ ಮಾಡಿದ್ದೀರಲ್ಲ ಅದಕ್ಕೆ. ಮೆಸೇಜ್ ಡಿಲೀಟ್ ಆಯಿತು. ಮತ್ತು ನಿಮ್ಮದು ಕಾಫಿ ಆಯಿತಾ ಸಿಸ್? ಲಕ್ಷ್ಮೀ ಸಿಸ್, ನಿಮ್ಮದು ಕಾಫಿ ಆಯಿತಾ? ಎಂತ ಟಿಫಿನ್ ಮಾಡಿದ್ದೀರಿ ಇವತ್ತು? ಏನು ಸ್ಪೆಷಲ್ ನಿಮಗೆ? ನಾನು ಟ್ರೈನಿಂಗ್ ಅಲ್ಲೇ ಆಗಿದ್ದು ಜಾಸ್ತಿ. ಹೌದಾ, ಎಲ್ಲಿ ಆದದ್ದು ನಿಮ್ಮದು? ನವಸಾರಿಯಲ್ಲಿಯಾ? NBR ಹಳ್ಳಿ ಲೈಫ್ ಚಾನಲ್ ಹಾಯ್ ಅಂತ ಹೇಳ್ತದೆ. ಹಾಯ್ NBR ಅವರೇ, ವೆಲ್ಕಮ್ ಟು ಮೈ ಲೈವ್. ರಾಜ್ ಬ್ರೋ ರಿಟರ್ನ್ ಮಾಡಿದ್ದೀರಾ ನೀವು? ನೋಡಿ ರಾಜ್ ಸರ್, ನೀವು ರಿಟರ್ನ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಲಕ್ಷ್ಮೀ ದೇಸಾಯಿ ಅವರು. ರಿಟರ್ನ್ ಮಾಡಲಿಲ್ಲ, ಅವರಿಗೆ ರಿಟರ್ನ್ ಮಾಡಿ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. NBR ಹಳ್ಳಿ ಲೈಫ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ನೋಡಿ, ನೀವು ಇನ್ನೊಂದು ಕಮೆಂಟ್ ಮಾಡಿ, ಒಂದು ಬಂದವರೆಲ್ಲ ಲೈಕ್ ಕೊಡಿ, ಲೈಕ್ ಕೊಟ್ಟು ಬಿಡಿ. 2 ಲೈಕ್ ಆದದ್ದು, 4 ಮಂದಿ ಇದ್ದೀರಾ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಟ್ಟು ಬಿಡಿ. ರಿಟರ್ನ್ ಅಲ್ಲ, ಅದೇ ರಿಟರ್ನ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ರಾಜ್ ಸರ್ ಕೇಳ್ತಾ ಇದ್ದಾರೆ, ರಿಟರ್ನ್ ಮಾಡಿದ್ದೀರಾ ಅಂತ ನೋಡಿ ಆನ್ಸರ್ ಮಾಡಿ. ಸೂರತ್ ಅಂಕಲೇಶ್ವರ್, ಗೊತ್ತಾಯ್ತು. ನಾನು ಗಿಫ್ಟ್ ಕೊಟ್ಟರೆ ಅವರು ನೋಡಿ ರಾಜ್ ಸರ್, ನಿಮಗೆ ಲಕ್ಷ್ಮೀ ದೇಸಾಯಿ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ. ನೀವು ಅವರಿಗೆ ರಿಟರ್ನ್ ಮಾಡಿ. ರಿಟರ್ನ್ ಮಾಡಿದ್ದೀರಾ ಅಂತ ಕೇಳ್ತಾರೆ, ಮಾಡಲಿಲ್ಲದಿದ್ದರೆ ಮಾಡಿ ಆಯಿತಾ. ಅದೇ ನಿಮ್ಮದು ನನ್ನ ಕಡೆ ಲಕ್ಷ್ಮೀ ಸಿಸ್ ಆಗಿದೆ ಅಂತೆ. ಲಕ್ಷ್ಮೀ ಸಿಸ್ ರಾಜ್ ಸರ್ ರಿಟರ್ನ್ ಮಾಡಿದ್ದಾರೆ ಅಂತೆ. ಲೈಕ್ ಕೊಟ್ಟು ಬಿಡಿ. ರಾಜ್ ಬ್ರೋ ಗಿಫ್ಟ್ ಕೊಟ್ಟಾರೆ, ಮಾಡ್ತೀರಾ? ರಾಜ್ ಬ್ರೋ ಗಿಫ್ಟ್ ಕೊಟ್ಟರೆ ನೀವು ರಿಟರ್ನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ರಾಜ್ ಸರ್, ನೀವು ಲಕ್ಷ್ಮೀ ಸಿಸ್ ಗಿಫ್ಟ್ ಕೊಟ್ಟರೆ ರಿಟರ್ನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ಮಾಡಿದ್ದೀರಾ ರಿಟರ್ನ್ ರಾಜ್ ಸರ್? ನೋಡಿ, ಅವ್ರು ಕೇಳ್ತಾರೆ ಗಿಫ್ಟ್ ಕೊಟ್ಟರೆ ರಿಟರ್ನ್ ಮಾಡ್ತೀರಾ ಅಂತ. ನೋಡಿ, ರಾಜ್ ಸರ್ ಆನ್ಸರ್ ಮಾಡಿ. ಇವರ ಕ್ವಶನ್ ಕೇಳ್ತಾರೆ ನಿಮ್ಮ ಹತ್ರ ಲಕ್ಷ್ಮೀ ದೇಸಾಯಿ ಅವರು. ರಾಜ್ ಬ್ರೋ ಗಿಫ್ಟ್ ಕೊಟ್ಟರೆ ನೀವು ಎಸ್ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಲಕ್ಷ್ಮೀ ದೇಸಾಯಿ ಅವರೇ ಎಸ್ ಅಂತ ಹೇಳ್ತಾರೆ. ಅವರು ಮಾಡಿ, ನೀವು ಮಾಡಿದರೆ ಅವರು ಗಿಫ್ಟ್ ಮಾಡಿದರೆ ಅವರು ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾರೆ. ನೋಡಿ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. ನೋಡಿ, ಲೈಕ್ ಕೊಡೋದಿದ್ರೆ ಒಂದು ಲೈಕ್ ಕೊಟ್ಟು ಬಿಡಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. NBR ಅವರು ಹೋದ್ರಲ್ಲ, ಬಂದು ಹಾಯ್ ಅಂತ ಹೇಳಿ ಹೋದ್ರು. ಹಿಂದಿಂದಿ ಬರಬ್ಯಾಡ ಗಾಳೊಳ ಹಮ್ಮೀರ ಜೀವನದ ಹೆಸರು ಹೇಳು. ಜಗ ಮರೆಸೋ ತರಿಸೋ ಸಕಲೆಯ ಸ್ನೇಹಿತೆ
ಯಾವ ಊರು ಸಿಸ್ ನಿಮ್ಮದು? ನಂದು ಮಂಗಳೂರು ಸಿಸ್. ನಿಮ್ದು ಯಾವ ಊರು ಸಿಸ್? ಹಾಂ, ನೋಡಿ ರಾಜ್ ಸರ್ ಹೇಳ್ತಾ ಇದ್ದಾರೆ, ತುಂಬ ದಿನದ ಹಿಂದೆನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಸಿಸ್ ನಗಾಡ್ತಾ ಇದ್ದಾರೆ. ರಾಜ್ ಸರ್ ಜನಪದ ಸಾಂಗ್ ಕೇಳ್ತೀರಾ? ಜನಪದ ಸಾಂಗ್ ಕೇಳ್ತೇನೆ, ಹಾಡೋದು ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಹಾಡ್ದು, ಒಂದೊಂದೆಲ್ಲ ಇದೆ ಬರೋದು ಅಷ್ಟೇ. ಬಾಗಲಕೋಟೆಯಾ? ಓಕೆ ಓಕೆ. ಬಾಗಲಕೋಟೆಯಲ್ಲಿ ಮಂಗಳೂರಲ್ಲಿ ಅಲ್ಲ ಅಲ್ವಾ? ಆದರೆ ಲೈವಲ್ಲಿ ನಾವು ಸ್ವಲ್ಪ ಪರಿಚಯ ಆಗ್ತದೆ ನಮಗೆ. ನಂದು ಬಿಜಾಪುರ. ನಿಮ್ಗೆ ಬಿಜಾಪುರ? ನಮಗೆ ತುಂಬ ದೂರ ಆಯ್ತು ಬಿಜಾಪುರ ಬಾಗಲಕೋಟೆ. ನಾನು ಎಲ್ಲಿಗೆ ಕೂಡ ಹೋಗಲಿಲ್ಲ, ಬಿಜಾಪುರ ಕೂಡ ಹೋಗಲಿಲ್ಲ, ಬಾಗಲಕೋಟೆಗೆ ಕೂಡ ಹೋಗಲಿಲ್ಲ. ಚಾ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಲಕ್ಷ್ಮೀ ಸಿಸ್. ಓ, ನಮ್ಮ ಬಿಜಾಪುರ ಅಂತ ಹೇಳ್ತಾ ಇದ್ದಾರೆ. ಆಗಿದೆ ಸಿಸ್. ನಿಮ್ಮದು ಅಂತ ಕೇಳ್ತಾ ಇದ್ದಾರೆ. ನಿಮ್ದು ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮದು ನೀವೆಲ್ಲ ಒಂದೇ ಊರಲ್ಲ? ನಾನು ಸ್ವಲ್ಪ ದೂರದವಳಲ್ಲ. ರಾಜ್ ಸರ್ ಕೇಳ್ತಾ ಇದ್ದಾರೆ. ನಿಮ್ಮದು ಸಿಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಬರ್ತೀನಿ ಗುಜರ್ಗೆ. ನನಗೆ ಗುಜರ್ಗೆ ಅಂದರೆ ಊರದು. ಯಾವಾಗ ಏನು ಕೆಲಸ ಆಯ್ತಾ ಸಿಸ್ ಅಂತ ಕೇಳ್ತಾ ಇದ್ದಾರೆ. ರಾಜ್ ಸರ್ ಕೇಳ್ತಾ ಇದ್ದಾರೆ ಯಾವಾಗ ಏನು ಕೆಲಸ. ನಾನು ಆವಾಗ ಹೋಗ್ತಿರ್ತೇನೆ ಬಿಜಾಪುರ್ಗೆ. ನಮ್ಮ ಮನೆ ದೇವರಲ್ಲಿರೋದಾ? ಓಕೆ ಓಕೆ. ನೋಡಿ ಅವರು ಹೋಗ್ತಾ ಇರ್ತಾರೆ ಬಿಜಾಪುರ ಹತ್ತಕ್ಕೆ. ಮನೆ ದೇವರಲ್ಲಿ ಉಂಟಂತೆ ಅವರಿಗೆ. ಹೌದಾ? ಓಕೆ. ನಾಷ್ಟ ಆಯಿತಾ ಅಂತ ಕೇಳ್ತಾ ಇದ್ದಾರೆ ಲಕ್ಷ್ಮೀ ಸಿಸ್. ನಿಮ್ಮ ಹತ್ರ ರಾಜ್ ಸರ್ ಕೇಳ್ತಾ ಇದ್ದಾರೆ, ರಾಜ್ ಕೇಳ್ತಾ ಇದ್ದಾರೆ ಊಟ ಆಯಿತಾ ಅಂತ, ಅಲ್ಲ ನಾಷ್ಟ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಸಾರಿ, ಶಿವಗಿರಿನ ಅಂತ ಕೇಳ್ತಾ ಇದ್ದಾರೆ ಲಕ್ಷ್ಮೀ ಸಿಸ್. ಶಿವಗಿರಿನ ಅಂತ ಕೇಳ್ತಾ ಇದ್ದಾರೆ ನೋಡಿ. ನೋಡಿ 5 ಜನ ಬಂದರು, ಇಬ್ಬರೇ ಲೈಕ್ ಕೊಟ್ಟದ್ದು. ನನಗೆ ಯಾರು ಕೊಡಲಿಲ್ಲ ಅಂತ ಗೊತ್ತಿಲ್ಲ. ನೂರೊಂದು ನೆನಪು ಎದೆಯಾಳದಿಂದ ಹಾಳಾಗಿ ಬಂತು ಆನಂದದಿಂದ. ಕರ್ನಾಟಕದಾಗ 2 ದೊಡ್ಡ ಶಿವಮೂರ್ತಿ ಎಲ್ಲಿದೆ? 2 ದೊಡ್ಡ ಅಂದರೆ ಶಿವಮೂರ್ತಿ ಎಲ್ಲಿದೆ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಕರ್ನಾಟಕವೇ ಸುತ್ತಲಿಲ್ಲ. ನಾನು ಮಂಗಳೂರು ಮತ್ತು ಒಂದು ಗುಜರಾತ್ಗೆ ಹೋಗಿದ್ದೇನೆ, ಬಾಂಬೆಗೆ ಹೋಗಿದ್ದೇನೆ ಅಷ್ಟೇ, ಮತ್ತು ಎಲ್ಲಿಗೆ ಹೋಗಲಿಲ್ಲ. ಶಿವಮೂರ್ತಿ ಇರುವುದು ಬೆಂಗಳೂರಲ್ಲಿ. ದೋಡ ಅಂದರೆ ಎಂತ ನನಗೆ ಅರ್ಥ ಆಗಲಿಲ್ಲ. ದೋಡ ಅಂದರೆ 2 ದೊಡ್ಡದಾ?
ಬೆಂಗಳೂರಲ್ಲಿಯಾ? ದೊಡ್ಡದಲ್ಲ, ದೊಡ್ಡದು. ಪೇ ಆಫ್ ಇಂಡಿಯಾ ಎಲ್ಲಿದೆ? ಮುಂಬೈ. ಅಲ್ಲಿಗೆಲ್ಲ ಹೋಗಿಲ್ಲ ನಾನು. ನಂದು ತಂಗಿ ಮನೆ ಮುಂಬೈಯಲ್ಲಿ, ಅಲ್ಲಿಗೆ ಮಾತ್ರ ಹೋದದ್ದು. ಮತ್ತೆ ಅಲ್ಲಿ ಯಾವುದು ತಿರ್ಗ್ಲಿಕ್ಕೆಲ್ಲ ಹೋಗಲೇ ಇಲ್ಲ ನಾನು, ಯಾವ ದೇವಸ್ಥಾನಕ್ಕೆ ಹೋಗಲಿಲ್ಲ. ಇಲ್ಲ, ಸರಿಯಾ ಆನ್ಸರ್ ಸರಿಯಾ? ಬಿಜಾಪುರ ರೈಟ್. ನಮ್ಮ ಬಿಜಾಪುರ ರೈಟ್. ಮುಂಬೈ ರೈಟ್, ಮುಂಬೈ ರೈಟ್ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಇದ್ರೆ ಕಮೆಂಟ್ ಮಾಡಿ. ಶಿವಗಿರಿ ನಮ್ಮ ಶಿವಮೊಗ್ಗ, ಬಿಜಾಪುರ. ಹೌದಾ, ಬಿಜಾಪುರದಲ್ಲಿದೆಯಾ? ನಾನು ನೋಡಲೇ ಇಲ್ಲ. ತುಂಬ ದೊಡ್ಡದ ಮೂರ್ತಿ, ಈಶ್ವರನ ಮೂರ್ತಿ ಅಲ್ಲ? ಶಿವಗಿರಿ ಗೂಗಲಲ್ಲಿ ಸಿಗ್ಬೋದಲ್ಲ, ಸರ್ಚ್ ಮಾಡಿದರೆ ಶಿವಗಿರಿ. ಮೂರು ಜನ ಯಾರಿದ್ದೀರಾ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ, ಮಾತಾಡಿ ಸ್ವಲ್ಪ ನಮ್ಮ. ಎಸ್ ಗೋಲ್ ಗುಂಬಜ್ ಗೋಲ್ ಗುಂಬಜ್ ಎಲ್ಲ ನಮ್ಮದು ಸ್ಕೂಲಲ್ಲಿ ಟ್ರಿಪ್ಪಿಗೆಲ್ಲ ಹೋಗ್ತಾ ಇದ್ರು ಬಿಜಾಪುರಕ್ಕೆಲ್ಲ. ನಾನು ಹೋಗ್ತಾನೆ ಇರಲಿಲ್ಲ ಟ್ರಿಪ್ಪಿಗೆ, ಇಲ್ಲದಿದ್ದರೆ ಇಲ್ಲ ಟ್ರಿಪ್ಪಿಗೆ ಬೇಡ ಅಂತ ಹೇಳ್ತಿದ್ರು. ಟ್ರಿಪ್ ಅಂತ ಹೇಳುವಾಗ ಎಕ್ಸ್ಟ್ರಾ ಹೌದೌದು, ತುಂಬ ಉಂಟಲ್ಲ ಬಿಜಾಪುರ. ಮಳೆ ಕಡಿಮೆ ಅಂತಲ್ಲ? ಲೈವಿಗೆ ಬಂದವರು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಹಕರಿಸಿ, ಹೈಡಲ್ಲಿ ಇರಬೇಡಿ. ಎಕ್ಸ್ಟ್ರಾ ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲಿದೆ. ಬೀಟಿ ಸ್ವಲ್ಪ ಬಿಸಿಲು ಜಾಸ್ತಿ. ಹೌದು, ಈಗ ಬಿಸಿಲಿಲ್ಲಿ ಕೂಡ ಜಾಸ್ತಿ. ನಮ್ಮ ಮಂಗಳೂರಲ್ಲಿ ಕೂಡ ಈಗ 10 ಗಂಟೆಯ ನಂತರ ಹೋಗ್ಲಿಕ್ಕೆ ಆಗೋದಿಲ್ಲ ಹೊರಗೆ, ಹಾಗೆ ಆಗ್ತದೆ. ತುಂಬ ಸೆಕೆ, ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗೆ ಆಗ್ತದೆ. ಏನಿದ್ರು 10-10:30 ಒಳಗೆಲ್ಲ ಕೆಲಸ ಮುಗಿಸ್ಬೇಕು ಹೊರಗಿದ್ದೆಲ್ಲ. ಮತ್ತು 3:30-4 ಗಂಟೆ ಆಗ್ತದೆ ಬಿಸಿಲು ಇದು ಆಡುವ ಕಡಿಮೆ ಆಗಬೇಕಾದ್ರೆ. ಸ್ವಲ್ಪ ತುಂಬ ಸೆಕೆ. ಹೋಳಿಯ ನಂತರ ಹೇಳಲಿಕ್ಕಿಲ್ಲ, ತುಂಬ ಸೆಕೆ. ನಿಮ್ಮ ಕಡೆ ಹೋಳಿ ಎಲ್ಲ ಇದು ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರಾ? ಕಡೆ ಸಮುದ್ರ ಆಯ್ತಲ್ಲ, ಅದಕ್ಕೆ ಸೆಕೆ ಇರುತ್ತಾ ನಿಮ್ಮ ಕಡೆ? ಸಮುದ್ರ ಇದ್ರೂ ಕೂಡ ಸೆಕೆ ಇರುತ್ತೆ ತುಂಬ. ಸಮುದ್ರದಾಚೆ ಹೋದರೆ ಸ್ವಲ್ಪ ದೂರ ಉಂಟು ನನಗೆ ಸಮುದ್ರ. ನಮಗೆ ಮಂಗಳೂರು ಅಂದರೆ ನಮ್ಗೆ ಸ್ವಲ್ಪ ಇಲ್ಲಿ ಹಳ್ಳಿ ಕಡೆ, ಸ್ವಲ್ಪ ಸಿಟಿಯಲ್ಲಿಲ್ಲ, ಅದು ಸ್ವಲ್ಪ ದೂರ ಉಂಟು. ಒಂದು ಅರ್ಧ ಗಂಟೆ ಉಂಟು ದಾರಿ ನಮಗೆ ಹೋಗ್ಬೇಕಂದ್ರೆ.
ಬೀಚ್ಗೆಲ್ಲ ಹೋಗ್ಬೇಕಾದ್ರೆ ಆ ಕಡೆ ಅಲ್ಲ, ನಮ್ಮದು ಸ್ವಲ್ಪ ಈ ಕಡೆ. ಹೌದಾ, ತುಂಬ ಗ್ರ್ಯಾಂಡ್ ಮಾಡ್ತಾರಾ? ನಮ್ಮದು ಅದು ಸಂಸ್ಥೆಯಲ್ಲಿ ಮಾಡ್ತಾರೆ ಒಂದು ಅಷ್ಟೇ. ಮತ್ತು ಮನೆಯಲ್ಲೆಲ್ಲ ಮಾಡೋದಿಲ್ಲ, ಮಕ್ಕಳೆಲ್ಲ ಪಿಚ್ಕಾರಿ ಎಲ್ಲ ಇಟ್ಕೊಂಡೆಲ್ಲ ಆಟ ಆಡ್ತಾರೆ ಅಷ್ಟೇ. ಗುಜರಾತಲ್ಲೆಲ್ಲ ಸ್ವಲ್ಪ ಹೋಳಿ ಅಂದರೆ ಸ್ವಲ್ಪ ಜಾಸ್ತಿನೇ, ಇಲ್ಲಿ ಸ್ವಲ್ಪ ಕಡಿಮೆ ನಮ್ಮ ಆಚೆ. ನೀ ಚೂರು ಮೆಲ್ಲಗೆ ಟಿವಿ ಮೊಬೈಲ್ ಏನ ಬಾಕಿಲ್ ಬಾಡುವಂತ ಹೇಳಕ್ಕೆ ತುಂಬ ಗ್ರ್ಯಾಂಡ್ ಮಾಡಿದ್ದಾರೆ. ಹೌದಲ್ಲ, ಗ್ರ್ಯಾಂಡ್ ಹೋಳಿ. ನಮ್ಮ ಕಡೆ ಸಮುದ್ರ ಇದ್ರೂ ಕೂಡ ನಾವು ಭಾರಿ ಅಪರೂಪಕ್ಕೆ ಹೋಗೋದು, ಮಕ್ಕಳನ್ನು ಕರ್ಕೊಂಡು ಹೋಗೋದು ಬೀಚಿಗೆಲ್ಲ. ಓಕೆ ಬಾಯ್, ಕೆಲಸದ ಓಕೆ ಓಕೆ ಸರಿ. ನೀವು ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನಮ್ಮೊಂದಿಗೆ ಸ್ವಲ್ಪ ನಮ್ಮ ಲೈವ್ಗೆ ಬಂದು ಸಹಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಂದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇದ್ದೀರಾ, ಮಾಡಿ ಇನ್ನೂ ಕೂಡ ಹಾಗೆ ಮಾಡಿ, ಲೈವಿಗೆ ಬನ್ನಿ, ಸಹಕರಿಸಿ. ಧನ್ಯವಾದಗಳು ನಿಮಗೆ. ಓಕೆ ಬಾಯ್ ಬಾಯ್ ಬಾಯ್. ಒಬ್ಬೊಬ್ಬರು ಬಂದು ಒಂದು 5-5 ನಿಮಿಷ ಸಪೋರ್ಟ್ ಮಾಡಿದರೂ ಸಾಕು, ನನಗೆ ಸ್ವಲ್ಪ ಲೈವ್ ಮಾಡಲಿಕ್ಕೆ ಸ್ವಲ್ಪ ಒಳ್ಳೆಯದಾಗ್ತದೆ. ಇಲ್ಲದಿದ್ದರೆ ಸ್ವಲ್ಪ ತುಂಬ ಬೇಜಾರಾಗ್ತದೆ, ಯಾರು ಬರಲಿಲ್ಲದಿದ್ದರೂ ಕೂಡ, ಒಂದು ಮೆಸೇಜ್ ಮಾಡೋದಿದ್ರು ಕೂಡ. ನಾನು ಕೂಡ ಹೋಗ್ತೇನೆ, ಸಾಧಾರಣ ಲೈವ್ ಹೋಗ್ತೇನೆ ನಾನು ಕೂಡ, ಆದರೆ ಎಲ್ಲರಿಗೂ ಲೈವಲ್ಲಿ ಇರೋದಲ್ಲ, ಹಾಗೆ ಸ್ವಲ್ಪ ಕಷ್ಟ ಜನ ಎಲ್ಲ ಬರಲಿಕ್ಕೆ. ಬರ್ತಾರೆ ಕೆಲವರು ತುಂಬ ಜನ, ನಾನು ಅಂದರೆ ದಿನಾಲು ಮಾಡೋದಿಲ್ಲ, ಹಾಗೆ ಜನವೇ ಇಲ್ಲ. ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ನೀ ಬಂದರೆ ಮೆಲ್ಲನೆ ಏಳು ಜನ್ಮಕ್ಕೂ ಜನ್ಮನೆ ನನ್ನ ಮನದಾಗೆ ಆಸೆ. ಲಾ 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 ಲಾ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರೆ ಹರೆ ಬೋಲೆ ನಮಃ ಶಿವಾಯ. ಗಂಗಾಧರ ಶಿವ ಗಂಗಾಧರ. ಸ್ವಾತಿ ಒಳಗಡೆ ಒಂದು ಹಾಯ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಅವರೇ, ಸ್ವಾತಿ ಸಿಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಲೈವ್. ಒಂದು ಕಾಫಿ ಆಯಿತಾ? ಮತ್ತು ಏನು ನಾಷ್ಟ ಮಾಡಿದ್ದೀರಾ?
ಲೈಕ್ ಕೊಡದಿದ್ರೆ ಲೈಕ್ ಕೊಡಿ ಒಂದು. ನಮ್ದಾಯಿತು ದೋಸೆ, ನಮಗೆ ಕೂಡ ದೋಸೆ, ನಮಗೆ ನೀರು ದೋಸೆ ಇವತ್ತು. ಮತ್ತೇನು ಸ್ಪೆಷಲ್ ವಿಶೇಷ ಏನು ಇವತ್ತು? ನಿಮ್ದು ಎಷ್ಟು ಗಂಟೆಗೆ ಲೈವ್ ಸ್ವಾತಿ ನಿಮ್ದು ಲೈವ್ ಎಷ್ಟು ಗಂಟೆಗೆ ನೋಡಿ? ಯಾರಿಗಾದ್ರು ಕನೆಕ್ಟ್ ಆಗಬೇಕಾದ್ರೆ ಆಗಿ ಸಪೋರ್ಟ್ ಮಾಡಿ ಅವರಿಗೆ. ಲೈವ್ ಮಾಡ್ತೀರಾ ನೀವು? ಮೊದಲು ಭೂಮಿಗಿಳಿದ ಮಳೆ ತನೆಯೋ ನೀನೇ ಇಲ್ಲ, ಎನ್ನೆದೆಯ ಚುಂಬಿಸಿದ ಇಬ್ಬನೆಯೋ ನೀ ಕಾಣದು ಕನಸಲ್ಲಿ ನಾರದು. ಬಾಳಲ್ಲಿ ನೀ ಬರಿದೆ ಯಾನ್ ಜೀಪರ್ದು ಬರ್ಪೆ ಆನ್ ಉಲ್ಲೆಕ್ಕ. ಥ್ಯಾಂಕ್ಸ್ ಥ್ಯಾಂಕ್ಸ್ ಜಗ್ಗಣ್ಣ. ಇದು ಆನ್ ಅವೇ ನಿಮಗೆ ಗೊತ್ತಾಪ ನೀವು ಆನ್ಲರಿಂದ ಪಣ ಒಂಜಿ ತಚ್ಕೋನಿ ಉನ್ನತೆ. ಥ್ಯಾಂಕ್ಸ್ ಮಸ್ತ್ ಆವು ತೀಪರ್ದು ಬಲೆ ಎಂಕ್ ಎನ್ನಲ ಏರ್ಲ ಬರೋದಿತ್ತು ಗೊತ್ತಿನ ಭಾರಿ ಕಮ್ಮಿ ಜನ ಬರ್ತೀನಿ. ಹೊರರೆ ಯಾನು ಏರ್ಲೆಜ್ಜಿನ ಖಾಲಿ ಜೀರೋಡೆ ಹೋಗ್ಕೊಂಡು ಹೊರಗೆ. ಇನಿ ಕೆಲವೊಂದ್ಸಲ ಒಂಜಿ 2 ಜನ ಬರ್ಪೇನೆ ಆತು ನೀರು ಬರ್ತಾರೆ. ಐಕೆ ನೀಡಕ್ಕೆ ನೀರಿನ ಲೈವ್ ಏತ್ ನಟಿಗೆ ಪಣದಾದ ಮಸ್ತ್ ಜನ ಲೈವ್ ಉಪ್ಪುನದು ಇಂಜಿನ ಪೋನಾಗ ಏರ್ನ ಲೈವ್ ಕೆಲವು ಮಿಸ್ ಆಗ್ತದೆ ಅಂತ ನಾನಿನ್ನ ವೀಡಿಯೋ ತುಪ್ಪೇವೆ. ನಾನು ಜಾಸ್ತಿ ಆನ್ ಇಪ್ಪು ಕಮೆಂಟ್ ಕಮ್ಮಿ. ಓಕೆ ಮಲ್ಲೇಜಿ ಅಲ್ಲ ಇಲ್ಲಿ ಆತನ ಸಪೋರ್ಟ್ ಮಾಡ್ಕೊರೋದು ಮಸ್ತ್ ಹೇಳ್ತೇವೆ ನೀರು ಅವೇ ಮಸ್ತ್ ಥ್ಯಾಂಕ್ಸ್ ಬೇರೆಗೆ. ಹಾಂ ಇಲ್ಲಿ ಬರ್ತದೆ ಸಪೋರ್ಟ್ ಮಾಡ್ತೀನಿ. ಇಂಜಿನದು ಗೊತ್ತು ಇಂಜಿನ ಬೋರ್ ಹಾಕೊಂಡು ಪಣ ಬೋರ್ ಹಾಕೊಂಡು మన మనసే ಆಪುಜಿ ಮಲ್ಪರೆ ಎಲ್ಲ ಬರ್ಪುಜಿರತೆ ಅಂಚ ಉಂದಾಪುಂಡು ತೊಕ್ಕಡೆ ಒಂದಿದು ಕುಲ್ಲೋಡತ ಪದಾಪುಂಡು ಏರ್ಲ ಒಂಜಿ ಇತ್ತಂಡ ಉಲ್ಲೇರತ್ತ ಒಂಚೂರು ಟೊಮೊಟೊ ಬಂದು ಅಂಚ ಹಾಕೊಂಡು. ಥ್ಯಾಂಕ್ ಯು ಸೋ ಮಚ್. ಚಾಪಾದ ಬಲೆ ಅವೇ ಯಾವಣ ನೀರು ಬರ್ತಿರೋದಿಲ್ಲ ನನ್ನ ಜನ ಬರ್ತೀರಿ ಖಂಡಿತ. ಒಂದೇ ಪಡ ರಾತ್ರಿ ಪೂರ ಇಂಗ್ಲಿಗೆ ಒಂದು ಲೈವ್ ಪೂರ ಮಲ್ಪೆ ಆಪಿದ್ದೆ ಪಡ ಇಲ್ಲ ನೆಪ್ಪೇರಿ ರಾತ್ರಿ ಮೊಬೈಲ್ ಆನ್ ಇದು ಪೂರ ಜಾಸ್ತಿ ರಾತ್ರಿ ಪೂರ ಒಂದು ಕೊಡೆ ಕ್ರಸ್ಟಸ್ ಸ್ಕೇಂಡ್ ಇರತ್ತೆ ಲೈವ್ ಮಲ್ಪೋರ ರಾತ್ರಿಗೆ ನನ್ನ ಹಸ್ಬೆಂಡ್ ಇಲ್ಲದಿತ್ತಿರತ್ತೆ ಜೋಕುಳ ಜಿತ್ತುಪ್ಪೆ ಅಂಚ ಮಸ್ತ್ ಬಂಗ ಎಂಕಲ್ಲ ಪಡ ಮಸ್ತ್ ಫೋನ್ ಇಜ್ಜಿ ಒಂಜಿ 2 ಉಂಡು ಆತೆ ಒಂಜಿ ಕಿಚನ್ಲ ಒಂಜಿ ರೂಮ್ಲ ಆತೆ ಫೋನ್. ಅಂಚ ಜೋಕುಲು ಮೇಲ್ಪಲ್ ಜೆತ್ತುಪ್ಪೇರ ಅವು ಯಾನ್ ಪಾತೆರೊಂದು ಇತ್ತು ನಕ್ಲಿ ಮಸ್ತ್ ಡಿಸ್ಟರ್ಬ್ ಆಪುಂಡು ಅಂಚ ಐ ಕ್ಯಾನ್ ಪಂಡೆ ಮಲ್ಪುಜಿ ಲೈವ್ ರಾತ್ರಿ
ನೈಟ್ ಒಂಜಿ ಜಾಸ್ತಿ ಇತ್ತಲ್ಲ ಜೀರೋ ತೋಜಾಂಡು ಅಂದೆ ನೈಟ್ ಮಲ್ಪುಜಿ ಐಕೆ ಅನ್ಪಂಡೆ ಕಷ್ಟ ಪಂಡ ಇಜ್ಜೆ ಅನ್ ಮಲ್ಪುಜಿ ಇಂಕು ಪಂಡ ನಿದ್ರೆಲ ಬರು ನಿಂತ ಇಂಕು ಮಸ್ತ್ ಪಂಡ ಮಸ್ತ್ ನಿದ್ರೆ ಕೆಲವೊಂದ್ಸಲ ನಿದ್ರೆಲ ಬರ್ಪುಜಿ ಹೊರ ಜೊತೆ ಪೆಟ್ಟಿಗೆದಲ್ಲ ನಿದ್ರೆ ಬರ್ಪುಜಿ ಅಂಚ ಆಪು ನಿದ್ರೆದನೇ ಪ್ರಾಬ್ಲಮ್ ಆಪು ಬೊಕ್ಕ ಚೂರು ಚೂರು ಬೀಡಿ ಪೂರ ಕಟ್ವೆ ತೇ ಒಂತೆ ಒಂಜಿ 11 ಗಂಟೆ ಬಿಟ್ಟ ಕುಲ್ವೆ ಬೀಡಿ ಕಟ್ಟೊಂದು ಎಂಗನ್ ಪಂಡ ಒಂಜಿ ಪಾಸ್ ಬುಕ್ ಉಂಡು ಬೀಡಿದ ಅಮ್ಮ ಕಟ್ಟೊಂದು ಇತ್ತೇರು ಅಮ್ಮಗಿತ್ತ ಬೇರೆ ಬೇನೆ ಆಪುರ ಈಗ ಅಮ್ಮ ತೀರಿದೆ ಈಗ ಎನ್ನ ಪುದರ್ಡು ಉಂಡು ಪಾಸ್ ಬುಕ್ ಅಂಚೆ 10 ವರ್ಷ ಆಂಡ್ ಅಂಚ ಕಟ್ಟಂದೆ ಕುಲ್ಲೆರ್ಲ ಆಪುಜಿ ಅಂಚ ಆಪುಂಡು ಕುಟ್ರೆಲ ಹತ್ತು ಮಾಲ್ಪಡ್ಲದ ಐಕ್ ಒಂದೆಂತೆ ಕೊಂಡು ಇಂಕ್ಲ ಇಚ್ಚ ಕುಲ್ಲೆರ್ ಆಪಿನ ಬೇರೆ ಬೇನೆ ಲಪ್ಪುಂಡು ಪೆಟ್ಟಿಗೆ ಬೀಡಿ ಐಕ್ ಒಂಜೆಂಜಿ ಟಿನ್ ಕನ್ಪಿನಿ ಒಂಜೆಂಜಿ ಟಿನ್ ಕಂತ ಒಂದೆಂತ ಪಾಸ್ ಬುಕ್ ಬೀಡಿ ಬುಡೋಡತೆ ಅಂಚ ಒಂತೆಂತ ಕಟ್ಪೇನೆ ಯಾನ್ ರಾತ್ರಿ ಗಂಟೆ ಲೈವ್ ಮಲ್ತುಂಡು ಜಾಸ್ತಿ ಅಂದೆ ಐರು ಮಲ್ತನೆ ಸಪೋರ್ಟ್ ಮಲ್ಪರೆ ಬರ್ತೆ ಅಪಗ ನಮ್ಮ ಆತುಂದು ಆಗ್ತದೆ ನಮಗೆ ಮೆಸೇಜ್ ಮಲ್ತೊಂದು ಪೊಲೈತೆ ನೀವು ಪಾತಿಯರಿ ಪೆಟ್ಟಿಗೆ ಅವಳು ಗೊತ್ತಾಪ ನಾವು ಗೆತ್ತುಪ್ಪೆ ಪಣ ಕೆಲವೊಂದ್ಸಲ ಫಸ್ಟ್ ಪುರ ಡ್ಯೂಟಿ ಪರಪ್ಪನರೆಗೆ ಅಂಚ ಮಕ್ಕ ಬಂಗ ಆಪು ಇದಕ್ಕೆ ಆಡೈತೆ ಇನ್ನಿತ ನೈಟ್ ಆಗಿ ಬರ್ತೀರಾರು ಇಜ್ಜಿ ನಿತ್ತು ಇನ್ನಿತ ನನ್ನ ನೈಟ್ ಇತ್ತು ಒಳ್ಳೆ ಇತ್ತೆ ಕಾಣೆ ಮಲ್ಪನೆ ನಾನೊಂದು ಆಪುಜಿ ನಾನು ಬಾಕಿಲ್ ಪಾರ್ದು ಮಲ್ಪುಪ್ಪಿ ಇದೈಡ್ ಮಲ್ಪುವೆ ಕೂಲ ಇಪ್ಪುವೆ ಟಿವಿ ತೊಗೊಂಡು ಮಕ್ಕ ಜೋಕುಲು ಶಾಲೆ ಗೊತ್ತಾ ಅಂಚ ಕಾಣೆ ಮಲ್ಪನದಲ್ಲ ಮಲ್ಪಿ ರಾತ್ರಿ ಮಲ್ತು ಬರೀ ಚೂರು ಸಪ್ತಾಹ ಪೆಟ್ಟಿಗೆ ಅವಕಲಿಗೆಲ್ಲ ಡಿಸ್ಟರ್ಬ್ ಆಪುಣತೆ ಶಿಫ್ಟೆಡ್ ಡ್ಯೂಟಿ ಪೋಯರ್ ಎತ್ತನ ಬಂಗ ಆಪುಣ ಅಂಚ ಅಣ್ಣ ಚಾಪಾಡ್ದು ಬಲೆ ಇರ್ಬೋದು ಸಂದೇಶ ದಾಯಕ್ಕ ಪಂಗದೆ ಆಂಡ ಚಾ ಬಂದಿದೆ ಚಾಯ ಪಾತ್ರೆ ಎಂತ ಗೊತ್ತುಂಡ ಈ ಮಲ್ತಲ್ಲ ಲೈವ್ ಸಂಧ್ಯಾ ಓಕೆ ನಾ ಡೈಲಿ ಟೈಮ್ ಲೈವ್ ಮಲ್ತನ ಅಯ್ಯೋ ಯಾನ್ ಡೈಲಿ ಟೈಮ್ ಇಜ್ಜಿ ಅಣ್ಣ ಯಾನ್ ಒಟ್ಟು ರಾಸಿ ಮಲ್ಪು ಹೊರ ಏನು ಮಾಡ್ತೆ ಇತ್ತೆ ಮಲ್ಪೆ ಕಾಣೆ ಮಲ್ಪೆ ಹೊರವರ ಬೈಯರ 5 ಗಂಟೆ ಮಲ್ಪು ಹೊರವರ ಮಧ್ಯಾಹ್ನ 2 ಗಂಟೆ ಇಲ್ಲ ಮಲ್ಪೆ ಒಟ್ಟು ರಾಸಿ ಮಲ್ಪು ಲಕ್ಕಿ ಯಾರು ನಮಸ್ತೆ ಪನೊಂದುಲ್ಲೇರು ಲೈಕ್ ಡನ್ ಪನೊಂದುಲ್ಲೇರು ಸಂಜೆ ಸಿಸ್ ಸಂಜೆ ಲೈಕ್ ಡನ್ ಪನೊಂದುಲ್ಲೇರು ಸುರತ್ಕಲ್ ನಮಸ್ತೆ ಪನೊಂದುಲ್ಲೇರು ಥ್ಯಾಂಕ್ ಯು ಲಕ್ಕಿ ಸರ್ ಥ್ಯಾಂಕ್ ಯು ಓಕೆ ಅಕ್ಕ ಬಂದ್ರೆ ವಾವ್ ಜಗ್ಗಣ್ಣ ಇರ್ಬೋದು ಚಾಪಾಡ್ದು ಬಲಿ ಅಲ್ಲಿ ಮೀರು ನಮ್ಮ ಲಕ್ಕಿ ಯಾರು ಲೇರು ಆರ್ಲ ನಮ್ಮ ಸುರತ್ಕಲ್ದಾರು ಉಡುಪಿದಾರು ತೊಟ್ಟು ಅದೇ ಉಡುಪಿ ಅದೇ ಯಾನ ಮಧ್ಯಾಹ್ನ 1 ಗಂಟೆಗೆ ಮಲ್ಪುನು ಮನಸ್ಸು ಅವು ಹೆಂಗಲ್ಲ 1 ಗಂಟೆಗೆ ಮಲ್ಪುನು ಮನಸ್ಸು ಕಾರು 20 21 22 23 ಉಡುಪಿ ಬಕ್ಕ ಕೆಲಸದವರುಲ್ಲಾರ ಅರುಣ್ ಸರ್ ಅಡ್ಡ ಬೀಜೆ ಎಲ್ಲರಿಗೆ ಲಕ್ಕಲೆ ಅಡ್ಡ ಬಂದು ನಮ್ಗೆ ಮಾತೆಲ್ಲ ಲಕ್ಕಲೆ ದಾದ ತಿಂಡಿ ಎಂಗ್ಲಿಗಿಲಿ ದೋಸೆ ಓ ಮೈ ಗಾಡ್ ಹಿಮಾಲಯಡು ತೂಪಿನಿ ಅಂದೆ ಯಾಪ ಹಿಮಾಲಯಕ್ಕೆ పోತೀನಿ ತಿಂಡಿ ಗೋಳಿ ಪಜ್ಜೆ ಕಾಂಡೆ ಗೋಳಿ ಪಜ್ಜೆನ ಮಲ್ಲಿಜಿ ಎನ್ನಂಜಿ ಹಿಮಾಲಯಡ್ ಅಣ್ಣಲ್ಲಿ ಏರ್ನಾಡ ತೂಪೇರತ್ತೆ ಎನ್ನಂಜಿ ಲೈವ್ ನಾನು ಪಣೋಲೆ ಅದು ಹಿಮಾಲಯದ ಎನ್ನ ಲೈವ್ ಬರ್ಪೇರಂದು ಎಲ್ಲ ಅತಿ ಒಂಜಿ ಕುದರತ್ತೆ ಹಿಮಾಲಯ ಬಂಡ ಹೀರಿಯಪ್ಪ ಹಿಮಾಲಯ ಮಿತ್ತರೆ ಪೋತೀನಿ ಅಂದೆ ಪಡೆ ನೈಟ್ ಪೋಯಿನ ಅದೇ ಶೋ ಉಂಡೆ ಅವಳು ಹತ್ತಿಂಚ ತಿರುಗೇರೇನೆ ఇక్కడ కూలి బుడందు లేరు ಹಿಮಾಲಯ ಪೋತಿನ ಮನ್ಪೇರು ಪಡೆ ನೈಟ್ 1 ಗಂಟೆ ಪೋತಿನ ಮನ್ಪೇರು ಸಂಧ್ಯಾ ಅವರೇ ನಮಸ್ತೆ ಮನದುಲ್ಲೇರು ಸಂಧ್ಯಾ ಲಕ್ಕಿ ಸರ್ ನಮಸ್ತೆ ಮನದುಲ್ಲೇರು ಸಂಧ್ಯಾ ಒಂಜಿ ಅರೆಗೆ ಒಂಜಿ ನಮಸ್ತೆ ಪನ್ನಿ ಸಂಧ್ಯಾ ಕನೆಕ್ಟ್ ಆತು ಜಲ್ದ ಒರಿಯೋದರಿ ಕನೆಕ್ಟ್ ಆಲೆ ಸಪೋರ್ಟ್ ಮಲ್ಪಲೆ ಯಾನು ತಪಸ್ ಮಲ್ತಾರೆ ಅವು ಹಿಂಗೆ ಗೊತ್ತಾ ಅಂತ ತಪಸ್ ಮಾಡ್ತಾರೆ ಪೋಯಿ ಮೂರನೇ ಮುಟ್ಟ ಟುಗೆದರ್ ಲೈವ್ ಮಲ್ತೋದಿರ್ತಾರೆ ಇಲ್ಲಿ
ತಪಸ್ ಮಾಡ್ತಾರೆ ಹೋಗಿಲ್ಲ ಬಂದಾಗ ಕೊರೋನೆ ಶಾಕ್ ಅಲ್ಲ ಅಂತ ಕೇಳಿ ಆಂಡೆ ಟುಗೆದರ್ ಲೈವ್ ಆಂಡ ಈಗ ಟುಗೆದರ್ ಲೈವ್ ಮಾಡ್ಕೊಡತ್ತೆ ಆಯ್ತು ಏರೇಗೆ ಬರ್ತೀನಿ ಒಂದು ಆಯ್ತಾ ಒಂದು ವಾಚ್ ಅವರ್ ಕೂಡ ನಿಜಿಂದ ಉಗ್ರ ಹೋರಾಟ ಮಲ್ಪೆ ನಮಸ್ತೆ ಅಲ್ಲಿ ನಮಸ್ತೆ ಪಂಡಿರತ್ತೆ ಸಂಜೆ ಸಿಸ್ ಪಂಪೆ ನಮಸ್ತೆ ಅದು ಮಸ್ತ್ ಎಡ್ಡೆ ಸಂಜೆ ಸಿಸ್ ಅದು ಮಾತೆಲ್ಲ ಎಡ್ಡೇನೆ ಬೇಜಾರು ಮಾಡ್ಕೊತ ಇದು ಅಷ್ಟು ಹಿಮಾಲಯ ಪೋತಿ ನಡ್ಕೊಂಡು ಹೋರಾಟ ಮಾಡ್ತಾರೆ ಎಡೆ ಯಾಪ ಬರ್ರೆ ಕೂಡ ಬಂದ್ಪಾರ ತಪಸ್ ಮಾಡ್ತಾರೆ ಪೋತೆ ಬಂದ್ಪಾರ ಏರ್ ಲೈವ್ ಮಲ್ಪುನಾಕ್ಲೇ ಬರ್ತೀನಿ ಅದೇನು ಓಕೆ 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 ಅದು ಈರು ಮಲ್ಪುನಾಕ್ತಿ ಈರೇ ನಾಕು ಲೆಪ್ಪುನೆ ಟುಗೆದರ್ ಲೈವ್ಗೆ ಟುಗೆದರ್ ಲೈವ್ ಮಲ್ಪರು ನಮ್ಮ ಒಂಜೇ ಕಡೆ ಇಡುಪ್ಪುಡ ಬೇತೆ ಬೇತೆ ಕಡೆ ಇಡುಪ್ಪುಡೆ ನಾನು ಈರ ಪಾಪ ಬಗ ಈರ ಪಾಪ ಇನಿ ರಜೆನೇ ಇರೇಗ ಲಕ್ಕಿಸ್ತಾರ ರಜೆನಾ ಬೇತೆ ಬೇತೆ ಕಡೆ ಇಪ್ಪೋಡು ಓಕೆ ಓಕೆ ಬೇತೆ ಬೇತೆ ಕಡೆ ಇಪ್ಪುತ್ತೆ ಫುಲ್ಲೇ ಪುಣ್ಯ ನಾನು ಸರಿ ಸರಿ ಅಕುಲಿನಲ್ಲೇ ನೀರು ಸಪೋರ್ಟ್ ಅಲ್ಲ ಏನು ಡಬ್ಲಿ ಚಾಂಡೆ ಕೈತಲುಳ್ಳಾರ మీకు ఛానల్ మోన విరత్ దూరొల్లారా ಅಯ್ಯೋ ದೇವರ ಎನ್ನೆಲ್ಲ ಇದು ಗೊತ್ತಿ ಮಾಡ್ದೆ ನಾನು ಮೋನೆ ತೋಚ್ಪದ ಲೈವ್ ಮಲ್ಪು ಜತಿ ನಾನು ಇಂಚೆನೆ ಮೋನೆ ತೋಚ್ಪಂದೇನೆ ಮಲ್ಪು ಲೈವ್ ಮೋನೆ ತೊಂಡೆ ಏರ್ಲ ಬರ ಏರಿಂದು ಇಂಚೆನೆ ಮಲ್ಪು ಮೋನೆ ತೋಚ್ಪಂದೇನೆ ಇಂಕ್ಲೆ ಗೆಡ್ಡಿ ఏ ఎక్కడ పడ్డరు ఎక్కడ పడ్డారు యానందుకు పోతే హిమాలయకి పోతే ఇష్టం అంటారు ఉడిపిడాను అంటారు దేవుడు ఏం దేవ ఐకి మోನೆ ತೋರಿಸ್ಕೋವಚ್ಚೆ ಫೇಸ್ ಒಂದು ಮಲ್ಪೊಚ್ಚ ಅವು ಅವು ನಮ್ಮ ಹೆಂಗೆ ಪಂತಿನಾಗ್ತವೆ ಮೋನೆ ತೋರಿಸ್ಬಾರ್ದು ಅದೇ ಈ ಬಾಜನ ತೆಕ್ಕುನ ಯಾನ್ ಬಾಜನ ತೆಕ್ಕುನತ್ ಯಾನ್ ಬೀಡಿ ಕಟ್ಟು ಬಾಜನ ತೆಕ್ಕುನತ್ ಅವು ರೋಡ್ದ ಒಂದು ಶಬ್ದ ಇದು ಒಂದು ನೇತ ಬೇಲೆ ಅವನ ಇಲ್ಲದೊಂದು ಬಿಲ್ಡಿಂಗ್ ಕಟ್ಟೋದಿಲ್ಲ ರೈತ ಫೇಸ್ಗೆ ಮಾಸ್ಕ್ ಬಾಡ್ಲೆ ಮಾಸ್ಕ್ದ ಪೋತುನತಿ ಕೊರೋನಾದ ಪೋತು ನಾವು ಮಾಸ್ಕ್ ಇಜ್ಜಿ ಮಾಸ್ಕ್ ಪೂರ ದಕ್ಕ ತೆಗ್ಗುಲು ಮಾಸ್ಕ್ ನನ್ನದಾಯ ಮಾಸ್ಕ್ ಬೊಕ್ಕಡಿಗಿನಲ್ಲ ಮಾಸ್ಕ್ ಇದ್ದಾದ ಅಲ್ಪನೊಂದು ದಕ್ಕದು ಬಿಡ್ತ ಬಾಜನ ದಿಕ್ಕುನತ್ಯಾನ್ ಬಾಜನ ದಿಕ್ಕರ ಬಾಕಿ ಉಂಟು ಲೇಟ್ ಉಂಟು ಬಾಜನ ದಿಕ್ಕರ ತಿಂದು ಪೂರ ಬತ್ತ ಬೇಳೆ ಪೂರ ಆಡು ಬರೋದ ಚಾಟ್ ಉಂಟು ಬಾಜನ ದಿಕ್ಕರ ಬಾಕಿ ಅವು ಬತ್ತ ಐದು ಟರ್ಪಲ್ ಪಾಡ್ನೇಡ್ತು ಲೈವ್ ಮಲ್ದಿಚ್ಚಿಟ್ಟು ದಾಡಿ ಹಾಕೊಂಡು ಇಂಚೆ ನಾನು ಮೋನೆ ತೋರಿಸ್ಪಂದೇನೆ ಬಂದು ಜಗ್ಗು ಅన్ని ಜಗ್ಗು ಅన్ని ಉಲ್ಲೆ ಪಡೋದಿಲ್ಲೇರು ಜಗ್ಗಂಡ ಥ್ಯಾಂಕ್ ಯು ಜಗ್ಗಣ್ಣ ಟರ್ಪಲ್ ಪಾಡ್ ಮಲ್ಪುನೆ ನಾನು ಮನಿ ಪದೆ ಇಲ್ಲ ಇಂಚೆನೆ ಲೈವ್ ಮಲ್ಪೆ ಮೋನೆ ತೋರಿಸ್ಪಂದೆ ಬರ್ಸ ಬಂದಂಗನಲ್ಲಿ ಟರ್ಪಲ್ ಪಾಡು ಹಾಕು ಕೂಡ ತಿಳಿಪೇರು ಪನ್ಪೇರು ಕೂಡ ತಿಳಿಪೇರು ಇದು ಹಿಮಾಲಯಕ್ಕೆ ಪೋತಿನ ಕಾರಣದ ಅಲ್ಲಿ ಜಗ್ಗುವಣ್ಣೆಲ್ಲೊಳ್ಳೀರು ಅಲ್ಲಲ್ಲಿ ಒಂಚೂರು ಪಾತೆ ಇರಲಿ ಯಾರು ಮಾತ್ರ ವಾಂಡುಳ್ಳಿ ಪನ್ನೀರು ಚಾಪಾರೆ ಪೋತೆ ಪನ್ಯಾರು ಚಾಪಾರೆ ಪೋತೆ ಇಂಕ್ ಲೈನ್ ಪಾಡಿ ಪೋವರೆ ಒಂದು ಬೊಕ್ಕ ತಿಕ್ಕುವೆ ಪಾಡ್ಲೆ ಪೋಲೆ ಅವೇ ಬರ್ತೀನಿಗೆ ಥ್ಯಾಂಕ್ಸ್ ಲೈವ್ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೂಡ తెలుపు ಬಾಕಿ ಹೆಂಗೆ ರಂಚಪ್ಪನ್ನ ಎಂಗ್ಲೆ ಉಂಟಾಯ ರಾಪುಂಡೆ ದಾಲ ಅವು ಈಗಲೇ ಅಲ್ಲ
ಸಂಜೆ ಸಿಸ್ ಉಳ್ಳಾರೆ, ಸಂಜೆ ಸಿಸ್ ಉಳ್ಳಾರೆ, ಸಂಜೆ ಸಿಸ್ ಉಳ್ಳಾರೆ. ಕಾಲೇಜ್ ಟೀಚರ್ ಬೈದೆ ತೂದು ಬರ್ಪೇವ ವಾವ್ ತೂದು ಬಲಿ ಟೀಚರ ಗೊತ್ತಾಪುದು ಅಂತ ಈ ಕಾಲೇಜ್ಗೆ ಪೋಯರ ಸ್ಟಾರ್ಟ್ ಮಾಡ್ತೀನಿ. ಹಿಮಾಲಯ ಒಳ್ಳೆ ಬಂದ್ಪಾರೆ ಹೊರ ಕಾಲೇಜಿಗೆ ಹೋರ ಬಂದ್ಪಾರೆ ಒಳ್ಳೆ ಸಂಜೆ ಸುಳ್ಳೇರಿಗೆ ಸಂಜೆ ಸುಳ್ಳೇರು ಇಂದೆ ನಮ್ಮ ಸ್ಟೂಡೆಂಟ್ ಉಳ್ಳೇರು ಲಕ್ಕಿ ಯಾರು ಉಳ್ಳೇರು ಅರೆಗ್ಲಲ್ಲಿ ಸಪೋರ್ಟ್ ಮಾಡ್ಲೆ ಆರಿಗೆ ಸಪೋರ್ಟ್ ಮಾಡ್ತೀವಿ. ಅದು ಒಂಜಿ ವೀಡಿಯೋಗೆ ಹೋದು ಕಮೆಂಟ್ ಪಾಡ್ದು ಬಿಡ್ಲಿ. ಟೀಚರ್ ಟೀಚರ್ ಸರಿ ಇತ್ತು ಸ್ಟೂಡೆಂಟ್ ಆತಾರೆ ಕಡೊಂಜಿ ತಪಸ್ವಿ ಆದಿತ್ತಾರೆ ಎಂಚಿನ ಏತು ಮಾತ ಒಂಜಿ 10 ನಿಮಿಷ ಏತು ಮಾತ ರೂಪ ಇಲ್ಲ ಅದೇ ಭಯಂಕರ ರೂಪ ಮಾರಲೆ ಎಲ್ಲ ಲಕ್ಕಿಸಲ್ಲ ಕೂಡ ಸಿಂಗಾರಿ ಮೇಟು ಕೂಡ ಸಪೋರ್ಟರು ಅದೇ ಲೈವ್ ದೇ ಟುಗೆದರ್. ಸಂಜೆ ಟೀಚರಾ ಸಂಜೆ ಟೀಚರ್ ಇದು ಗುರ್ತಾಯಿನ ಅವಳಿದ್ದಾರೆ ಗೊತ್ತಾಯಿನ ಅವಳು ಮಾರ್ರೆ ದಿವ್ಯ ಜ್ಞಾನಿಲೇರು ಅದೇ ಲಕ್ಕಿ ಸರ್ ದಿವ್ಯ ಜ್ಞಾನಿ ಟೀಚರ್ ಸಂಜೆ ಟೀಚರ್ ಅಂತ ಗೊತ್ತಾಯಿನ ಅವಳೇರು. ನಾನು ಅಮಾಯಕ, ನನ್ನ ನಂಬಿ ಹೌದು ನಿಮ್ಮನ್ನು ನಂಬಬೇಕು ನಂಬಿ ಹೆಂಚಿನ ಅಮಾಯಕ ಮೂಜಿ 4 ಅಡಿಟುಳ್ಳಾರು ಹಿಮಾಲಯ ಅಡಿಕ್ಕಿನಾರು ಕೂಡ ಉಡುಪಿ ಬರ್ತಾರೆ ಐದಪ್ಪ ಕೂಡ ಶಾಲೆ ಪೋಯಾರು ಸ್ಟೂಡೆಂಟ್ ಆಯಾರು. ಗಣಿತ ಟೀಚರ್ ಪಂಡ ನಾವು ಮಾತಿರಲಿಲ್ಲ ಪೋಡಿಗೇನಿ ಗಣಿತ ಟೀಚರ್ ಪಂಡ ಲೆಕ್ಕ ಬರ್ಪುಜತೆ ನಮಗೆ ಮಗ್ಗಿ ಬರ್ತಿದ್ರೆ ಟೀಚರ್ ಒಂಜಿ 2 ಕೋಲು ಪಾಡ್ಬೇರು ಅಪ್ಪಗ ಪೋಡಿಗೇನೆ ಹಾಕೊಂಡು ನಮಗೆ ಮೇನ್ ಮಗ್ಗಿ ಬರೋಡತ್ತೆ ಟೇಬಲ್ಸ್ ಬರ್ಪುಜಿ ಗಣಿತ ಟೀಚರ್ ಪಂಡ ಐಕ್ ಪೋಡಿ ಬಕದ್ರೆ ಜರಪ್ಪ ಬತ್ತಿ ಬಿಟ್ಟು ಒಂಜಿ ಟೇಬಲ್ಸ್ಗೆ ಏನು ಬೇರು ಒಂಜಿ 2 ಟೇಬಲ್ ಬರ್ಪುಂಡು ಬಕ ಬರ್ಪುಜಿ ಮಗ್ಗಿ ಗಣಿತ ಟೀಚರ್ ಪಂಡ ಪೋಡಿಗೆ. ಇಂಕ್ ವಿಜ್ಞಾನ ಟೀಚರ್ ಪಂಡ ಇಷ್ಟನೇ ಪಂದ ಈ ಸೈನ್ಸ್ ಇದೆ ತೊಲ್ನಿ ಕಾಲೇಜಿಗೆ ಕೊಲಿ ಸೈನ್ಸ್ ತೊಲ್ನಿ ವಿಜ್ಞಾನ ಟೀಚರ್ ಪಂಡ ಇಷ್ಟದೆ ಮ್ಯಾಥ್ಸ್ ಒಂದೇಜಿ ಕಟ್ಟಿಪಿಟಿ ಇದು ಕಲ್ತಾರ ಅಂದರೆ ಸೈನ್ಸ್ ಬಕ್ಕ ವಿಶೇಷ ಪನೊಂದುಲ್ಲೇರು ಸಂಜೆ ಸಿಸ್ ವಿಶೇಷದ ಪನೊಂದುಲ್ಲೇರು. ವಿಜ್ಞಾನ ಟೀಚರ್ ಆರ್ಟ್ದ ಬಗ್ಗೆ ಪನ್ಪೇರತ್ತೆ ಅಂಚೆ ಬಾರಿ ಇಷ್ಟದ ಒಬ್ಬರು ವಿಶೇಷ ಎಂಕ್ ವಿಶೇಷ ನಾಲೆಜ್ಜಿ ಡೈಲಿ ಟೀಚರ್ ಗುಲಾಬಿ ಕೊರುನಿಪ್ಪು ಒಪ್ಪದೇವರ ಫ್ರೀ ಟೀಚಿನ ಗುಲಾಬಿ ಕೊರ್ಪೇರು ತೋಜೋಡು ಅವಳು ಡೈಟ್ ವಿದ್ಯಾರ್ಥಿನ ಅದೇ ಇಲ್ಲದ ಡೈಟ್ ಆಗ್ತದೆ ಇಂಕೊದ್ದು ಕೊರ್ಪೇರು ತೋಜೋಡು ಗುಲಾಬಿ ಪಲ್ಲೆ ಈ ಗುಲಾಬಿ ಹೂವು ನಿನಗಾಗಿ ಅಂಚ ಒಂದು ಕೊರ್ಪರ ಅದತಿ ಅದು ಮೆಂಕುಲ್ಲ ಕೊರೊಂದಿತ್ತ ಟೀಚರ್ಗೆ ಗುಲಾಬಿ ಇಲ್ಲದ ಡೈಟ್ ಆಯ್ನ ಗುಲಾಬಿ ಪುರ ಕೊಂದು ಕೊರೊಂದಿತ್ತ ವಿಶೇಷ ಪಂಡ ಬಿರಿಯಾನಿಗೆ ಕಾಣೆ ಬಿರಿಯಾನಿ ಕೊರ ಗೋಲಿ ಪದ್ಯ ಅಂಡು ನನ್ನ ಬಿರಿಯಾನಿ ಮಧ್ಯಾಹ್ನ ಬಿರಿಯಾನಿ ಓಕೆ ಕೂಡ ತಿಳಿತೀರಿ ಬಾಯಿ ಪನೊಂದುಲ್ಲೆ ಸಂದೆ ಬಾಯಿಯ ಸಪೋರ್ಟಿಂಗ್ ಮೆಸೇಜಸ್ ಅಂದೆ ಈ ಗುಲಾಬಿ ಪ್ರೀತಿ ನವ್ವೇ ಅನ್ಪಂಡು ಪ್ರೀತಿಗೆ ಮಾತ್ರ ಕೊರಿಯರಿ ಜಿಂದೆಯ ಕೊರ್ರೆ ಇತ್ತೆ ಹಿಮಾಲಯದ ಗುಲಾಬಿ ಮುಟ ಬತ್ತನು ಹಿಮಾಲಯ ಪೋತಿನಾರು ಗುಲಾಬಿ ಕೊರ್ಪಿನ ಮುಟ ಪತ್ತೇರು ಅದು ಚೆಲ್ಲಿದ ಪರಿಮಳ ನಿಮಗಾಗಿ ಈ ಹೂವಿನಂತ ಪ್ರೇಯಸಿ ಪೂರ ಅರ್ಧ ಪದ್ಯ ಬರ್ಬೇಕು ದುಂಬುದ ಪದ್ಯ ಒಂಜಿ ಏತ್ ಶೋಕ ಅದ ಒಂಜಿ ಏತ ಅರ್ಥಪೂರ್ಣ ಪದ್ಯ ದುಂಬುದ ಉಡುಪಿಡು ಬಿರಿಯಾನಿ
ಬರುವ ನಮಕ್ ಉಡುಪಿರ್ದು ಬಿರಿಯಾನಿ ಬರುವ ನಮಕ್ ಅವೇ ಯಾರನ್ನ ತುಪ್ಪಿನ ಬಿರಿಯಾನಿ ಪಾರ್ಸಲ್ ಕಡಪುರೇರಾ ಆರು ಹಿಮಾಲಯ ಉಂಟು ಬಿರಿಯಾನಿ ಉಡುಪಿರ್ದು ಉಂಟು ಬರ್ತೀವಿ ಹಿಮಾಲಯಕ್ಕೆ ಪೋತೇರು ಪಂಡ್ಮುನೆ ಕೋಡೆ ಬಿರಿಯಾನಿ ಬರಂದು ಹಿಮಾಲಯದ್ದು ಬರದು ಉಡುಪಕ್ಕ ಅಲೆ ಬಿರಿಯಾನಿ ಬರ್ಪುಜಿ ಏನು ಮಾಡದ ಬಿರಿಯಾನಿ ಉಡುಪಿರ್ದು ಬರ್ಪುಜಿ ಉಡುಪಿಗೆ ಪೋಂಡ ಮೀನಿ ತಿಕ್ಕು ಅರ್ಲೆಕ್ಕೋಡು ಅದೇ ಉಡುಪಿಡು ಬಣ್ಣಗೆ ಎಂಕುಲು ಪಂಪೆ ಉಡುಪಿ ಬರ್ತಿ ಬಣ್ಣಗ ಲೈವ್ ಮಲ್ಪೆ ಎಂಕುಲು ಲೈವ್ ಮಲ್ಪಂಪೆ ಎಂಕುಲು ಮುಂಚಿಂಚಿ ಜಾಗರುಲ್ಲ ಬಲೆಯಲ್ಲಿ ಅದೇ ಎಂಕುಲು ಉಡುಪಿಗೆಲ್ಲ ಬರ್ತಿಲಿ ಅಪರೂಪ ಒಂದು ಕೃಷ್ಣ ಮಠಕ್ಕೆ ಬರ್ರೆ ಉಂಡು ಯಾಪನ ಗೊತ್ತಿತ್ತು ಓಡು ಐಕಲ್ ಒಂಜಿ ಟೈಮ್ ಬರೋದು ಗೊತ್ತನೆ ಎನ್ನ ನೈಟ್ ಲೈವ್ ವರ್ಮ ಆಂಟಿಗಲ ಸಂಜೆ ವರ್ಮ ಆಂಟಿಗೆ ಒಂಜಿ ಲೈವ್ ಉಂಡು ಮೇರ್ನ ಜನ ಮಸ್ತ್ ಬರ್ಪೇರೆ ಅನ್ನ ಲೈವ್ ಅಂಚೆ ನಮ್ಮ ಪೂರ ಪೋದರೆ ಸಪೋರ್ಟ್ ಮಾಡ್ಕೊಡಿ ಹೆಂಗೆ ಹೊರ ವರ್ಮ ಆಂಟಿದ ಪೊಟ್ಟು ಅದು ಗೊತ್ತನೆ ಈ ಒನಸ್ದ ಜೋಕು ನಾವು ಒಂದು ಅವೇ ಆಪಿ ಅಂಚೆ ಹೊರ ವರ್ಮ ಆಂಟಿ ಪೂರ ಬರ್ರೆ ಆಪು ಈಗ ಲೈವ್ ಮಿಸ್ ಆಪು ಬರ್ಪೆ ಟ್ರೈ ಮಾಡ್ತೇವೆ ವರ್ಮ ಆಂಟಿಗೆ ನೀನು ನಮ್ಮ ಅಟಿಲಿ ಮಲ್ಪುನ ಬೊರ್ಚಿ ಆರು ಬಿರಿಯಾನಿ ಕಡಪುಡಿ ಜೇರಿಗೆ ಇನಿ ಅಟಿಲಿ ಮಲ್ಪೊಡೆ ಹಾಕೊಂಡು ನಮ್ಮ ರೇಮಂಡ ಬಿರಿಯಾನಿ ಇನಿ ಕಡಪುಡಿ ಜೇರು ಯಾನ್ಲ ಸಂಜೆಲ್ಲ ಒಂಜೇ ಇಲ್ಲ ಡುಪ್ಪುಣಿ ನೀನು ಇನ್ನೇಗ್ಲ ಅಟಿಲಿ ಮಲ್ಪು ಜಾವೆ ನೀರು ಕಡಪುರ್ಲೆ ಬಿರಿಯಾನಿ ಕಡಪುರ್ಲೆ ಅವೇ ಎಂಕ್ಲೆಗೆ ಹೆಲ್ಪ್ ಆಪು ನಾನು ಸತ್ಯ ಸತ್ಯ ಅಂದಿರು ಒಂದು ಜನ ಹೊಡತಿ ನಮ್ಮನೊಂಜಿ ಏನು ಮಾಡ್ಕೊಳತ್ತ ಒಂಜಿ ಸಾರ ಆವಡತ್ತ ನಮ್ಮ ಬರೋಡೆ ಹಾಕೊಂಡು ಟೈಮ್ ಅಲ್ಪ ಬರೀ ಟೈಮ್ ಅಲ್ಪ 2 ಜನ ವರ್ಮ ಅಂಟೆ ಪಂಡೆಂಗಲ್ಲ ನಾವು ಒಂದು ಬೇಲೆದ ಟೈಮ್ ವರ್ಮ ಒಂದು ಎಲ್ಲ ಮಣ್ಣದ ಗೊತ್ತಿಲ್ಲ ಜೋಕ್ಲೆಗೆ ಒನಸ್ ಅವು ಒಂದು ಬಾಜಂದಿ ಎಕ್ಕೋನ ಅವೇ ಟೈಮ್ ಪೂರ ಆಮೇಲೆ ಒಂದು ಟ್ರೈ ಮಲ್ಪ ಬರ್ರೆ ಬಾಜಂದಿ ಎಕ್ಕೋನ ಆಂಡ್ ದೀಪ ಆಂಡ್ ದೀದು ಬರ್ಪೆ ಅಂಕಲ್ ಅವೇ ಎನ್ನ ನೈಟ್ ವರ್ಮ ಗಂಟೆಗೆಲ್ಲ ಅಯ್ಯೋ ದೇವರೇ ಒಂದು ಅವು ಇದು ಬರೇಪಿನ ಮಿಸ್ಟಿಕ್ ಆತನ ತೂಲೆ ಇನಿ ನಮ್ಮ ಅಟಿಲು ಎನ್ನ ಪೇಸ್ ಲೈವ್ ಪೋಡಿಗೆ ದಂತೆ ಲೈವ್ ಹೆಚ್ಚಪ್ಪ ಪೋಡಿರು ದಾಲೆಜಿ ದಾಲ ಪೋಡಿಯರು ಜಾನ ಹೊರ ಬೈದೇನ ಲೈವ್ ಗೊತ್ತನೆ ಹೊರನ 2 ಸಲ ನಾನು ಬೈದೆ ಒಂದಿನ ಕಾಣೆ ಮಲ್ದಾರ ಲೈವ್ ಅದೇ ಪೋಡಿಗೆ ದಾಯಿ ಪೋಡಿಗೆ ದಾಲೆಜ್ಜಿ ಓಡಿಗಾನ ಎಣ್ಣೆ ಹಿಡ್ಬಿಡು ನಾನು ಒಂಜಿ ಲೈವ್ ಬೈದೇನೆ ಒಂಜಿ ದಿನ ಕಾಣೆ ಮಲ್ದಿದ್ದಾರ ಜಸ್ಟ್ ಸಡನ್ ಅದು ಬರ್ತೀನಿ ಕಾಣೆ ಒಂಜಿ ಲೈವ್ಗೆ ಮತ್ತೆ 1/4 ಗಂಟೆದ ಲೈವ್ ಬರ್ತೀನಿ ನಾನಪ್ಪ ಬೈದಿತ್ತೆ ಟುಗೆದರ್ ಲೈವ್ಗೆ ಬೈದಿತ್ತೆ ನೆನಪುಂಡಿ ಒಂಜಿ ಟುಗೆದರ್ ಲೈವ್ ಬಂದಿತ್ತಲ್ತಿ ನಾನು ಪುದರ್ ಗೊತ್ತು ಅಕ್ಕನ ಒಂಜಿ ಅಕ್ಕನ ಪುದರ್ ದಾದಪ್ಪ ನೆನೆ ಬರ್ಪುಜಿ ಅವು ಅಕ್ಕನ ಪುದರ್ ಗೊತ್ತಿಜಿ ನೆನೆ ಬರ್ಪುಜಿ ಎಂಕ್ ನೆನಪುಂಡು ನಾನು 2 ಸಲ ಬೈದೆ ಅಂತೇಳಿ ಒಂದು ಸಲ ಪಂಪೀನಿ ನೀ ಪೋಲ್ ಬರ್ಪುಜರೇ ಇದು ಒಂಜಿ 5 ನಿಮಿಷ ಉಂಡು 5-10 ನಿಮಿಷ ಅದು 10 ನಿಮಿಷ ಉಂಡು ಇದು ಪೋಲ್ ಕಲ್ಪನೆ ಎಂಕ್ ಬರ ಅಂತಾರ ಬೊಚ್ಚಿತ್ತೆ ಪೋಚಿ ಬಕ್ಕ ಬೋಲೆ ಸರಿ ಸರಿ ಅಂದ್ರೆ ಚೂರು ಲೇಟ್ ಆವ 10 ಗಂಟೆ ಅವೇ ನೈಟ್ ಲೈವ್ ಮಸ್ತ್ ಜನ ಉಪ್ಪೇರು ಅಂದಂದು ನೈಟ್ ನಾನು ಬೈಜ್ಜಿ ನೈಟ್ ಲೈವ್ ಬೈಜ್ಜಿನ ಬರ್ಪೆ ಅವೆ ಟೈಮ್ ಒಂಜಿ ಅಡ್ಜಸ್ಟ್ಮೆಂಟ್ ಬರೋಡಾಪ್ಲ ಹೊರಲ ತೂರ್ನಾಗ ನೈಟ್ ಲೈವ್ ಪೋದಾಪ್ಲ ಎನ್ನ ಬೇರೆ ಅದಾನ ಸೂರ್ಯನ್ ಬಾಯ್ ಎಂಕ್ ಬೇಲೆ ಉಂಡು ಓಕೆ ಬಾಯ್ 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 ಬಾಯ್
ಬಾಯ್ ಯಾರುಂಟು ಪಣಗುಲ್ಲೇರು ಸಂಜೆ ಟೀಚರ್ ನಿಲ್ಲಿ ಗಮ್ಮತ್ತುಂಟು ಅಂದಲ್ಲ ಗಮ್ಮತ್ತು ಮಲ್ಪುಜೀರೆಗ್ಲಾ ಎಂತ ಸುರಿಕೆ ಬಂದ್ಮೇಲೆ ಗಮ್ಮತ್ತೆಲ್ಲ ಇಲ್ಲ ನನ್ನ ಹತ್ರ. ನಂದು ದೋಸೆ ಎಲ್ಲ ಆಗಿದೆ, ಖಾಲಿಯಾಗಿದೆ ದೋಸೆ ಎಲ್ಲ, ಬಂದ ಕೂಡ ಖಾಲಿಯಾಗಿದೆ ದೋಸೆಯಲ್ಲಿ. ಬಂದ ನನ್ನ ಕಡೆ ಒಳ್ಳೆ ಸದ್ಯ ಟೀಚರ್ ಇಲ್ಲಿ ಗಮ್ಮತ್ತುಂಟು. ನನ್ನ ಇಲ್ಲಿ ಲೈವ್ಗೆ ಬಂದರೆ ಗಮ್ಮತ್ತೆಲ್ಲ ಈ ದೂರ ಬಲಿಪು ನರೇ ಬೇಲೆ ಉಂಡಿ ಬೇಲೆ ಪಂಡಾರನ ಇಲ್ಲದ ಬೇಲೆನೆ ಬಕ್ಕ ಮುಂಚೆ ಬೇಲೆ ಪೊಪ್ಪುದಿರಲ್ಲ ನನ್ನ ಬೇಲೆ ಉಂಡರೆ ಇತ್ತ ಕಾಣಿದ ಮಧ್ಯಾಹ್ನ ಬಿಡ ಬೇಲೆನೆ ಈಗಲೇ ಕೇರ್ನ ಬಚ್ಚಿ. ದೋಸೆಯಲ್ಲಿ ನೀರಿದೆಯಾ? ದೋಸೆಯಲ್ಲಿ ನೀರಿಲ್ಲ, ದೋಸೆಗೆ ಉಪ್ಪು ಹಾಕಿದ್ದೇವೆ ನಾವು, ದೋಸೆಯಲ್ಲಿ ಉಪ್ಪು ಇದೆ. ನೀರ್ಲ ಪಾಡೆ ನೀರು ದೋಸೆ ನೀರು ಪಾಡಂದೆ ನೀರು ದೋಸೆ ಹಾಕೊಳ್ಳಿ, ನೀರು ದೋಸೆ ನೀರು ಪಾಡಂದೆ ನೀರು ದೋಸೆ ಹಾಪುಜಿ, ನೀರು ದೋಸೆಗೆ ನೀರು ಪಾಡೋಡೆ ಓ ದೋಸೆಗೆ ನೀರು ಪಾಡೋಡೆ ಇದನ್ನು ದೋಸೆ ಹಾಪುಜೋ. ಬೆಲೆ ಇಂಕ್ಲ ಉಂಡು ಲೈನ್ ಬಾಡ್ ಅವೇ ಇದೆ ಅವೇ ಬೇಲೆ. ಅಯ್ಯೋ ಶಿವನೇ. ನೀಲಕಂಠ ಕಲಿಗಿ ಅವ್ರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ನೀಲಕಂಠ ಅವರೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯ್ತಾ ನಿಮ್ಮದು? ಏನು ನಾಷ್ಟ ಮಾಡಿದ್ದೀರಾ? ಲೈವಿಗೆ ಒಂದು ಲೈಕ್ ಕೊಟ್ಟು ಬಿಡಿ ಬಂದವರು, ಯಾರು ಕೂಡ ಲೈಕ್ ಕೊಡದೆ ಹೋಗಬೇಡಿ, ಲೈಕ್ ಕೊಟ್ಟು ಸಹಕರಿಸಿ. ಹಾಯ್ ಅಂತ ಹೇಳಿದರು ನೀಲಕಂಠ ಅವರು. ಮತ್ತೆ ಇದ್ದೀರಾ ನೀಲಕಂಠ ಅವರೇ? ಜಗ್ಗುಬ್ರ ಉಳ್ಳಾರೆ ಚಾಪಲ್ ದಾಂಡೆ झिलमिल सितारों का आंगन होगा, रिमझिम बरसता सावन होगा. जय ಶ್ರೀರಾಮ್ ಪರಂದುಲ್ಲೇರು ನಮ್ಮ ಜಗ್ಗು ಬ್ರೋ. ಥ್ಯಾಂಕ್ ಯು ಜಗ್ಗು ಬ್ರೋ, ಸಪೋರ್ಟಿಂಗ್ ಮೆಸೇಜ್ ದಿತ್ತಿನೇಕ್ ಥ್ಯಾಂಕ್ ಯು, ಆನ್ ದಿತ್ತಿನೇಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಯಾನ್ ಇನ್ನೇ ಈತು ಕೊಟ್ಟು ಲೈವ್ ಮಾಡ್ಬೋದು ಗೊತ್ತೇ ಇದು ನಾನು ಈತು ಪೊಟ್ಟು ಎಲ್ಲರಿಗೆ ಎಲ್ಲ ಒಪ್ಪುಜಿ ನಾನು ಅರ್ಧ ಗಂಟೆ ಲೈವ್ ಮಗ್ದು ಪೋಪೆ ಅಂತ ಇನ್ನೊಂಚೂರು ಜನ ಇಲ್ಲ ತಂಚೆ ಚೂರು ಇಂಕ್ಲ ಒಂಚೂರು ಎಡ್ಡೆ ಅಂತ ಫುಲ್ಲು ತಂದು ನನ್ನ ಹತ್ತಿ ಚೂರು ಬೀಡಿ ಕೊರೆ ಪಾಯರಂದು ಅಪ್ಪ ಲೈವ್ ಎಂಡು ಮಾಡ್ತು. जय श्री राम. जग टी पर दांड आंडे इदादी थी यार टी काली टी है बीड़ी बीड़ी तिरगा उन्हें बीड़ी बीड़ी आंड टी पर दांड ಸೇಮಿಗೆ ಬಂದಿಲ್ಲ. ವಾವ್ ಸೂಪರ್ ಸೂಪರ್ ಎಂದ ಸೂಪರ್ ಸೇಮಿಗೆ. ಸೇಮಿಗೆ ಬಾತ್ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡದೆ ಉಳಿದಿಹ ಮಾತು ನೂರಿದೆ ಕಂಗಳು ಬಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ. ಥ್ಯಾಂಕ್ಸ್ ಅವೆ ಜಗ್ಗು ಸರ್ ಜಗ್ಗು ಬ್ರೋ. ಯಾನು ಲೈವ್ ಎಂಡ್ ಮಾಡ್ಕೊಡಪ್ಪ ಪಕ್ಕದ ಕಪ್ಕೊಂಡ ಲೇಟ್ ಆಪುನ ಅಂಚ ಇತ್ತೆ ಪೂಪಿನ್ ನಾನು. ಬಾಯ್ ಅವೇ ಬಾಯ್. ಥ್ಯಾಂಕ್ ಯು ಲೈವ್ ಸಪೋರ್ಟ್ ಮಾಡ್ತೀನಿ ಜಗ್ಗು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಮಾತೇರಿಗಲ್ಲ ಲೈವ್ಗೆ ಬರ್ತದೆ ಮಾತೆಲ್ಲ ಸಪೋರ್ಟ್ ಮಾಡ್ತದೆ ಒಂದೆರಡು ಪಾತೆರ್ದು ಕಮೆಂಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಾತೇರಿಗೆ ಮಲ್ಪ್ಲೇವೆ ಜಗ್ಗು ಬ್ರೋ ಸಪೋರ್ಟಿಂಗ್ ಮೆಸೇಜ್ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಸ್ತ್ ಥ್ಯಾಂಕ್ಸ್ ಆಗಿ. ಈಗ ಲೈವ್ದ ನೋಟಿಫಿಕೇಶನ್ ಬರ್ತಾ ಈಗಿನ ವೀಡಿಯೋ ತುಪ್ಪಾವೆ
ವಿಡಿಯೋ ಸಪೋರ್ಟ್ ಮಾಡ್ತೇವೆ ಜಗ್ಗಣ್ಣ ಟೈಮ್ ತಿಕ್ಕೊಂಡು ಬಂದಿಟ್ಟು ಥ್ಯಾಂಕ್ ಯು ಸೋ ಮಚ್ ಬಾಯ್ 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 ಲೈವ್ ಎಂಡ್ ಮಾಡ್ತೇವೆ ಬಾಯ್ ಅವೇ